ಶುಭ ಸಂಜೆ. ಉತ್ತರದಲ್ಲಿ ಉತ್ತುಂಗ ಹಿಮವಂತ, ದಕ್ಷಿಣದ ತುದಿಯಲ್ಲಿ ಅಗಾಧ ಶರದಿ. ಮೇಲೆ ಕಿರೀಟಪ್ರಾಯದ ಹಿಮವರ್ಷ, ಕೆಳಗೆ ತಾಯಿಯ ಚರಣಕ್ಕೆ ನೀಲ ಸಿಂಧು ಜಲಸ್ಪರ್ಶ, ತನ್ಮಧ್ಯೆ ಭಾರತವರ್ಷ. ಓ ನನ್ನ ಪ್ರಕೃತಿ ಮಾತೆ, ನಾನು ನಿನ್ನಯ ಹಚ್ಚ ಹಸುರಿನ ಮಡಿಲಲ್ಲಿ ಕುಣಿದು ಕುಪ್ಪಳಿಸಿ ನಲಿಯುತ್ತಾ ಬೆಳೆಯುತ್ತಿದ್ದೇನೆ. ಕಾಡು ಮೇಡು ಬೆಟ್ಟ ಗುಡ್ಡಗಳನ್ನು ದಾಟಿ ಹೂ ತೋಟಗಳನ್ನು ಕಂಡು ಮೈಯ ಮರೆಯುತ್ತಿದ್ದೇನೆ. ನಿನ್ನ ವಿಶಾಲವಾದ ಮಡಿಲಲ್ಲಿ ಅದೆಷ್ಟೋ ಕೋಟ್ಯಾನುಕೋಟಿ ಜೀವ ಸಂಕುಲಗಳಿಗೆ ಆಸರೆ ಇದೆ. ಅದರಲ್ಲಿ ನಾನೂ ಕೂಡ ಒಬ್ಬನಲ್ಲವೇ? ನಿನ್ನ ಹಸಿರುಡುಗೆ ಸುಡುವ ಅಗ್ನಿಯಾಗದೆ ಕಾಯುವ ಜವಾಬ್ದಾರಿ ನನ್ನದಲ್ಲವೇ? ನಿನ್ನ ಸಂರಕ್ಷಣೆ ನನ್ನ ಹೊಣೆಯಲ್ಲವೇ? ಹೌದು, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯಗಳಲ್ಲಿ ಒಂದಾಗಿದೆ. ಎಲ್ಲರೂ ಪರಿಸರವನ್ನು ಸಂರಕ್ಷಿಸೋಣ ಎನ್ನುವಂತಹ ಒಂದು ಕಿವಿ ಮಾತನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯ, ಪುರುಷರ ವಸತಿ ನಿಲಯ, ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯ, ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಮಂಗಳ ಯೋಜನೆ ಜಂಟಿ ಸಹಭಾಗಿತ್ವದಲ್ಲಿ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಇವರಿಗೆ ಹೃದಯ ಸ್ಪರ್ಶಿ ಬಿಲ್ ಕೊಡುಗೆ ಸಮಾರಂಭ ಹಾಗೂ ಸಸ್ಯಕಾಶಿ ಮತ್ತು ತ್ಯಾಜ್ಯ ನೀರಿನ ಮರುಬಳಕೆ ಘಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದವರಿದ್ದೇವೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವವರು ಡಾಕ್ಟರ್ ಸುಬ್ರಯ್ಯ ಬಿ ಪೈ, ಪ್ರಧಾನ ಸಲಹೆಗಾರರು ಎಂಟರ್ಪ್ರೈಸ್ ಗುಣಮಟ್ಟ ಪರಿಹಾರಗಳು ಇನ್ಫೋಸಿಸ್ ಬೆಂಗಳೂರು. ಹಾಗೆಯೇ ವೇದಿಕೆಯನ್ನು ಆಸೀನರಾಗಲಿರುವಂತಹ ಗಣ್ಯರುಗಳು ಡಾಕ್ಟರ್ ಗೋವಿಂದರಾಜ್ BM, ಇಂದಿನ ಕಾರ್ಯಕ್ರಮದ ಸಂಯೋಜಕರು, ಪ್ರೊಫೆಸರ್ ಪರಮೇಶ್ವರ, ನಿರ್ದೇಶಕರು ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯ, ಪ್ರೊಫೆಸರ್ ಪ್ರಶಾಂತ್ ನಾಯ್ಕ್, ಸಂಯೋಜಕರು ಮಂಗಳ ಯೋಜನೆ, ಶ್ರೀ ಗಿರೀಶ್ B, ಅಧ್ಯಕ್ಷರು ವಿದ್ಯಾರ್ಥಿ ಸಂಘ, ಹಾಗೆ ಶ್ರೀ ವಿಜೇತ್ ಕುಮಾರ್, ಅಧ್ಯಕ್ಷರು ಪುರುಷರ ವಸತಿ ನಿಲಯ ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಮಾಡಲಿದ್ದಾರೆ. ಇದೀಗ ಮೊದಲನೆಯದಾಗಿ ನಮ್ಮ ಕುಲಪತಿಯಾಗಿರುವಂತಹ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಇವರ 4 ವರ್ಷದ ನಾಯಕತ್ವದ ಒಂದು ಕಿರು ವಿಡಿಯೋ ನಿಮ್ಮ ಮುಂದೆ ಪರದೆಯ ಮೂಲಕ. ಸುತ್ತಮುತ್ತಲಿನ ಪರಿಸರದಲ್ಲಿ ಕಳೆದ 4 ದಶಕಗಳಿಂದ ಮಂಗಳೂರು ವಿಶ್ವವಿದ್ಯಾಲಯವು ಶಿಕ್ಷಣಕ್ಕೆ ನಿರಂತರ ಹೊಸ ಆಯಾಮ ನೀಡುವಲ್ಲಿ ನಿರತವಾಗಿದೆ. ಶೈಕ್ಷಣಿಕವಾಗಿ ಒಂದು ಮಹತ್ತರ ವ್ಯವಸ್ಥೆಯನ್ನು ಕಲ್ಪಿಸಿ 10 ಹಲವು ಕರ್ನಾಟಕದ ಕರಾವಳಿ ಶಿಕ್ಷಣ ವ್ಯವಸ್ಥೆಗೆ ನೀಡುತ್ತಿರುವ ಅನೂಹ್ಯ ಪ್ರಮಾಣದ ಕೊಡುಗೆಯ ಬಗ್ಗೆ ವಿಶ್ವವೇ ಕೊಂಡಾಡುತ್ತದೆ. ಈ ಹಿನ್ನೆಲೆಯನ್ನು ಹೊಂದಿರುವ ಮಂಗಳೂರು ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ಕಳೆದ 4 ದಶಕಗಳಿಂದ ಮಂಗಳೂರು ವಿಶ್ವವಿದ್ಯಾಲಯವು ಶಿಕ್ಷಣಕ್ಕೆ ನಿರಂತರ ಹೊಸ ಆಯಾಮ ನೀಡುವಲ್ಲಿ ನಿರತವಾಗಿದೆ. ಶೈಕ್ಷಣಿಕವಾಗಿ ಒಂದು ಮಹತ್ತರ ವ್ಯವಸ್ಥೆಯನ್ನು ಕಲ್ಪಿಸಿ 10 ಹಲವು ಕೋರ್ಸ್ಗಳ ಮೂಲಕ ನಾಡಿನಾದ್ಯಂತದ ಶಿಕ್ಷಣಾರ್ಥಿಗಳನ್ನು ತನ್ನತ್ತ ಸೆಳೆಯುತ್ತಿರುವ ಮಂಗಳೂರು ವಿಶ್ವವಿದ್ಯಾಲಯದ ಸಂಪೂರ್ಣ ನಭವನ್ನು ಹೊತ್ತು ಇನ್ನಷ್ಟು ಅಭಿವೃದ್ಧಿಯನ್ನು ನೀಡುವಲ್ಲಿ ಕಥೆಯ ತತ್ಪರರಾಗಿರುವವರು ವಿವಿಯ ಪ್ರಸ್ತುತ ಉಪಕುಲಪತಿಗಳಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ. ಇದೇ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಯಡಪಡನಲ್ಲಿ ಚಿನ್ನದ ಪದಕದೊಂದಿಗೆ ಮೊದಲ ರ್ಯಾಂಕ್ ಪಡೆದ ಡಾಕ್ಟರ್ PS ಎಡಪಡಿತಾಯರು ನಿರಂತರ 3 ದಶಕಕ್ಕೂ ಹೆಚ್ಚು ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೃಷಿ ಮಾಡುತ್ತಾ ಬಂದರು. ಇದೀಗ ಮಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಸ್ಥಾನದಿಂದ ನಿರ್ಗಮಿಸುತ್ತಿರುವ ಇವರ ಆಡಳಿತ ಕಾಲದಲ್ಲಿ ಒಪ್ಪಿನಂತಹ ಕಷ್ಟದ ಪರಿಸ್ಥಿತಿಯನ್ನು ಬೆಳವಣಿಗೆಯನ್ನು ಇಲ್ಲದಂತೆ ನೋಡಿಕೊಂಡು ಬದಲಾಗುತ್ತಿರುವ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಸಂಪೂರ್ಣ ವ್ಯವಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ PhD ಪದವಿ ಪಡೆದುಕೊಂಡು ಬಿಸಿನೆಸ್ ಸ್ಕೂಲ್ನಲ್ಲಿ ಹಾಗೆ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ್, ಸಂಯೋಜಕರು ಮಂಗಳ ಯೋಜನೆ, ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರನ್ನು ಶ್ರೀ ವಿಜೇತ್ ಕುಮಾರ್, ಅಧ್ಯಕ್ಷರು ಪುರುಷರ ವಸತಿ ನಿಲಯ, ಇವರು ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಭಗವಂತನ ಕೃಪಾ ಕಟಾಕ್ಷ ಅತಿ ಅಗತ್ಯ.
ಇದೀಗ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಆರಂಭವನ್ನು ನೀಡಲಿದ್ದಾರೆ ದೃಶಾಂತ್ ಇವರು. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ ನಾಯಕ, ಶರಣು ವಿದ್ಯಾ ಪ್ರದಾಯಕ, ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೇ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ. ಇದೀಗ ಮುಂದಕ್ಕೆ ಸ್ವಾಗತ ಎನ್ನುವ 3 ಸುಂದರ ಪದಗಳೊಂದಿಗೆ ಎಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ಇಂದಿನ ಕಾರ್ಯಕ್ರಮದ ಸಂಯೋಜಕರಾಗಿರುವಂತಹ ಡಾಕ್ಟರ್ ಗೋವಿಂದರಾಜ್ BM ಅವರು. ಅದರೊಂದಿಗೆ ಪ್ರಾಸ್ತಾವಿಕ ನುಡಿಗಳನ್ನು ಕೂಡ ಮಾತನಾಡಲಿದ್ದಾರೆ. ಯಾಕಂದರೆ ಈಗಾಗಲೇ ನಿಮ್ಮ ಆ ಒಂದು 15 ಮಿನಿಟ್ಸ್ ವಿಡಿಯೋದಲ್ಲಿ ಮಾನ್ಯ ಕುಲಪತಿಗಳ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ತೋರಿಸಿದ್ದೇವೆ. ಸೊ ಆ ವಿಡಿಯೋ ಎಲ್ಲ ಮಾತಾಡಿದೆ. ವಾಟ್ ಎವರ್ ಹಿ ಹ್ಯಾಸ್ ಡನ್ ಇನ್ ದಿಸ್ 4 years, ದಟ್ ಎವ್ರಿಥಿಂಗ್ ಹ್ಯಾಸ್ ಸ್ಪೋಕನ್, ದಟ್ ವಿಡಿಯೋ ಹ್ಯಾಸ್ ಸ್ಪೋಕನ್. ಹಾಗಾಗಿ ನಾನು ಪುನಃ ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಆದರೂ 1-2-3 ಮಾತು. ಮಾನ್ಯ ಕುಲಪತಿಗಳು ಜೂನ್ 2, 2019 ಈ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗಿ ಬಂದ ನಂತರ, ಯಾಕಂದರೆ ನಾನು 91ರಿಂದ ಆ್ಯಸ್ ಎ ಸ್ಟೂಡೆಂಟ್ ಆಗಿ, ಸಂಶೋಧನಾ ವಿದ್ಯಾರ್ಥಿಯಾಗಿ ಮತ್ತು ಪ್ರಾಧ್ಯಾಪಕರಾಗಿ ಭಾಳಷ್ಟು ಜನ ಕುಲಪತಿಗಳನ್ನು ನೋಡಿದ್ದೇನೆ. ಒಂದು 6-7 ಜನ ಕುಲಪತಿಗಳನ್ನು ನೋಡಿದ್ದೇನೆ. ಸೊ ಹಾಗಾಗಿ ಮಾನ್ಯ ಇಂದಿನ ಕುಲಪತಿಗಳನ್ನು ನೋಡಿದ್ದೇನೆ. ಸೊ ಹಾಗಾಗಿ ನನ್ನ ಧರ್ಮ ಈ 4 ವರ್ಷದ ಅವಧಿಯಲ್ಲಿ ಈ ವಿಶ್ವವಿದ್ಯಾನಿಲಯದಲ್ಲಿ ಏನೇನು ನಡೆದಿದೆ, ನಾನು ಆಡಳಿತಾತ್ಮಕವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಆ್ಯಸ್ ಎ ವಾರ್ಡನ್ ಆಫ್ ಬಾಯ್ಸ್ ಹಾಸ್ಟೆಲ್ ಮತ್ತು ಒಬ್ಬ NSS ಕೋಆರ್ಡಿನೇಟರ್ ಆಗಿ, ಸ್ವಚ್ಛತಾ ಅಭಿಯಾನದ ಸಂಚಾಲಕನಾಗಿ, ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನನ್ನ ಕಾರ್ಯಕ್ಷೇತ್ರದಲ್ಲಿ ಆದಂಥ ಕೆಲವೊಂದು ಕೆಲಸ ಕಾರ್ಯಗಳು, ಅದಕ್ಕೆ ಮಾನ್ಯ ಕುಲಪತಿಗಳ ಸಮ್ಮತಿ ಅಥವಾ ಸಹಕಾರ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು 2-3 ಮಾತು ಹೇಳ್ತೇನೆ. ನಮ್ಮ ಸಮಾಜಶಾಸ್ತ್ರದಲ್ಲಿ ಒಂದು ಮಾತಿದೆ, ಅದಕ್ಕಿಂತ ಇಂಪಾರ್ಟೆಂಟು ಸುಬ್ರಾಯಪ್ಪ ಅವರು, ನಾವೆಲ್ಲ ಸಂಶೋಧನಾ ಕಂಟೆಂಪರರೀಸ್, ಆವಾಗ ನಮಗೆಲ್ಲ HRD ಹ್ಯೂಮನ್ ರಿಸೋರ್ಸ್ ಅಂತ ನಮಗೆ ಗೊತ್ತಿರಲಿಲ್ಲ, ಶಬ್ದವೇ ಕೇಳಿರಲಿಲ್ಲ. ಯಾವಾಗಲೂ ಸುಬ್ರಾಯಪ್ಪ ಅವರು ಬಂದುಬಿಟ್ಟು HRD ಹ್ಯೂಮನ್ ರಿಸೋರ್ಸ್, ಬೇರೆ ರಿಸೋರ್ಸಸ್ ಕೇಳಿದ ನಾವು, ಮಾನವ ಸಂಪನ್ಮೂಲ ಕೇಳಿರಲಿಲ್ಲ. ಆಸ್ತಿ, ಅಂತಸ್ತು, ಹಣ ಇದನ್ನೆಲ್ಲ ಕೇಳಿದ್ದು. ಬಟ್ ವಿ ನೆವರ್ ಹರ್ಡ್ ಎನಿಥಿಂಗ್ ಅಬೌಟ್ ಹ್ಯೂಮನ್ ರಿಸೋರ್ಸಸ್. ಆಗ ಪೈನವ್ರು ಸಿಕ್ಕಿದ್ರಲ್ಲ ಹ್ಯೂಮನ್ ರಿಸೋರ್ಸ್ ಅಂತ ಹೇಳುವಾಗ ಯಾರೆಂದರೆ ಅವ್ರು ಗೈಡ್ ಹೇಳ್ಕೊಡ್ತಿದ್ರಂತೆ. ಆಗ ನಮಗೆ ಅದು ಹೊಸತು, ಆಗ ಸ್ವಲ್ಪ ಕಲಿತು. ಅದಾದ ನಂತರ ಇನ್ನೊಬ್ಬರು ಬಂದರು, ಸೋಷಿಯಲ್ ಕ್ಯಾಪಿಟಲ್ ಅಂತೇಳಿ, ಅವರೊಬ್ಬರು PhD. ಸೋಷಿಯಲ್ ಕ್ಯಾಪಿಟಲ್ ಅದು ಹೊಸ ಶಬ್ದವೇ ನಮಗೆ. ಸೋಷಿಯಲ್ ಕ್ಯಾಪಿಟಲ್ ಕೇಳಿದ ಬಂಡವಾಳ, ಕಾರ್ಲ್ ಮಾರ್ಕ್ಸನ ಬಂಡವಾಳ ಅಥವಾ ಇನ್ನು ಬೇರೆ ಬೇರೆ ಬಂಡವಾಳ ಕೇಳಿದ್ದು. ಈ ಸೋಷಿಯಲ್ ಕ್ಯಾಪಿಟಲ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಅವರು ಇವರ ಸ್ಟೂಡೆಂಟೇ, ಅವರು ನಮ್ಮ ಹತ್ರ ಬಂದು ಈ ಸೋಷಿಯಲ್ ಕ್ಯಾಪಿಟಲ್ ಬಗ್ಗೆ ಇದೆಲ್ಲ ಮಾತನಾಡುವಾಗ, ಸಮಾಜದಲ್ಲಿ ನಾವೇನು ಕ್ಯಾಪಿಟಲ್ ಅಂದುಕೊಂಡಿದ್ದೀವೋ ಆ ಎಲ್ಲ ಕ್ಯಾಪಿಟಲ್ಗಳಿಗಿಂತಲೂ ಬಹಳ ಶಕ್ತಿಯುತವಾದದ್ದು, ಪ್ರಮುಖವಾದದ್ದು ಈ ಕ್ಯಾಪಿಟಲ್. ಯಾವುದು? ಸೋಷಿಯಲ್ ಕ್ಯಾಪಿಟಲ್. ಇದಕ್ಕೆ ಪೂರಕವಾಗಿ ನಾನು ಸಮಾಜಶಾಸ್ತ್ರದಲ್ಲಿ ಒಂದು ಮಾತಿದೆ, ಅದೊಂದು ಹೇಳಿ ನನ್ನ ಸ್ವಾಗತ ಭಾಷಣ ಮಾಡ್ತೇನೆ. ಈ ಬ್ರಿಟಿಷರ ಟೈಮಲ್ಲಿ ಬ್ರಿಟಿಷ್ ಗವರ್ನರ್ಸ್ಗಳು ಇಂಡಿಯಾಕ್ಕೆ ಬರ್ತಾರೆ. ಯಾಕಂದರೆ ಇಂಡಿಯಾದಲ್ಲಿ ಬಹಳ ದೊಡ್ಡ ದೊಡ್ಡ ಸ್ಟ್ರಾಂಗ್ ಕಿಂಗ್ಸ್ಗಳಿರ್ತಾರೆ. ಅದರಲ್ಲಿ ಒಬ್ಬ ಸಿರಾಜುದ್ದೌಲಾ ಅಂತ ಇರ್ತಾನೆ. ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್. ಆ ಸಿರಾಜುದ್ದೌಲನನ್ನು ಬಗ್ಗಿಸಲಿಕ್ಕೆ ಒಬ್ಬ ಅಷ್ಟೇ ಸ್ಟ್ರಾಂಗ್ ರಾಬರ್ಟ್ ಕ್ಲೈವನ್ನು ಕಳಿಸ್ತಾನೆ. ರಾಬರ್ಟ್ ಕ್ಲೈವ್ ಇಸ್ ಎ ವೆರಿ ಇಂಟೆಲಿಜೆಂಟ್ ಮ್ಯಾನ್. ಅಂಥ ಮ್ಯಾನನ್ನೇ ಕಳಿಸೋದು. ಆವಾಗ ಬಂದಂಥ ರಾಬರ್ಟ್ ಕ್ಲೈವು ನೇರವಾಗಿ ಅಟ್ಯಾಕ್ ಮಾಡೋದಿಲ್ಲ. ಅಟ್ಯಾಕ್ ಮಾಡದ ಬದಲು ಅವನು ಒಂದೊಂದು ದಿನ ಹೋಗಿ ಸಿರಾಜುದ್ದೌಲನ ಬಗ್ಗೆ ಅಧ್ಯಯನ ಮಾಡ್ತಾನೆ. ಮೊದಲ ದಿನ ಒಬ್ಬ ಹಿಸ್ಟೋರಿಯನ್ ಕರ್ಕೊಂಡು ಹೋಗ್ತಾನೆ. ಹಿಸ್ಟೋರಿಯನ್ ಕರ್ಕೊಂಡು ಹೋಗಿಬಿಟ್ಟು ಕೇಳ್ತಾನೆ, ಸಿರಾಜುದ್ದೌಲನನ್ನು ಸೋಲಿಸಬೇಕು,
ಏನು ಮಾಡಬೇಕು ಹೇಳು ಅಂತೇಳಿ. ಡಿಫೀಟಿಂಗ್ ಸಿರಾಜುದ್ದೌಲಾ ಇಸ್ ನಾಟ್ ಈಸಿ ಬಿಕಾಸ್ ಹಿ ಹ್ಯಾಸ್ ಗಾಟ್ ಸಚ್ ಎ ಸ್ಟ್ರಾಂಗ್ ಹಿಸ್ಟ್ರಿ. ಆಯಿತು. ನೆಕ್ಸ್ಟ್ ಡೇ ಪೊಲಿಟಿಕಲ್ ಸೈಂಟಿಸ್ಟ್ ಕರ್ಕೊಂಡು ಹೋಗ್ತಾನೆ. ಪೊಲಿಟಿಕಲ್ ಸೈಂಟಿಸ್ಟ್ ಹತ್ರನೂ ಕೇಳ್ತಾನೆ, ಈ ಸಿರಾಜುದ್ದೌಲನನ್ನು ಸೋಲಿಸಬೇಕು, ನಾನು ಏನು ಮಾಡಬೇಕಂತೇಳಿ. ಪೊಲಿಟಿಕಲ್ ಸೈಂಟಿಸ್ಟ್ ಅವನಿಗೆ ಬಂದ ವ್ಯಾಪ್ತಿಯಲ್ಲಿ ಹೇಳ್ತಾನೆ, ಇಟ್ಸ್ ನಾಟ್ ಈಸಿ. ಅವನು ರಾಜಕೀಯವಾಗಿ ಭಾಳಷ್ಟು ಸ್ಟ್ರಾಂಗ್ ಇದ್ದಾನೆ, ಅವನನ್ನು ಸೋಲಿಸಲಿಕ್ಕೆ ಅಷ್ಟು ಸುಲಭ ಇಲ್ಲ. ದ ಥರ್ಡ್ ಡೇ ನನ್ನಂಥ ತಲಾಟೆ ಸಮಾಜಶಾಸ್ತ್ರಜ್ಞನ ಕರ್ಕೊಂಡು ಹೋಗ್ತಾನೆ. ಸಮಾಜಶಾಸ್ತ್ರಜ್ಞರು ಪ್ರಶ್ನೆ ಕೇಳೋದು ಮಾತ್ರ, ಉತ್ತರ ಹೇಳೋದಕ್ಕಿಂತ ಮೊದಲು ಪ್ರಶ್ನೆ ಕೇಳ್ತಾರೆ. ಸೊ ಸಮಾಜಶಾಸ್ತ್ರಜ್ಞನು ಕರ್ಕೊಂಡೋಗಿ ತೋರಿಸ್ತಾನೆ, ನೋಡು ಇದೆಲ್ಲ ಸಿರಾಜುದ್ದೌಲನ ಆರ್ಮಿ, ಇವನನ್ನು ಸೋಲಿಸಬೇಕು, ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ. ಈಗ ನಾನು ಸೋಲಿಸೋದಕ್ಕೆ ಮೊದಲು ನೀನೇನು ಅಂದ್ಕೊಂಡಿದ್ದೆ ನೋಡು, ಅಲ್ಲಿ ನಿನಗೇನು ಕಾಣ್ತದೆ ನೋಡು ಅಂತ ತೋರಿಸ್ತಾನೆ. ಅಲ್ಲಲ್ಲಿ ಹೊಗೆ ಬರ್ತಾ ಇರ್ತದೆ. ಸಿರಾಜುದ್ದೌಲನಿದ್ದ ಕ್ಯಾಂಪ್ನಲ್ಲಿ ಸಾಯಂಕಾಲ ಅಲ್ಲಲ್ಲಿ ಹೊಗೆ ಬರ್ತದೆ. ಕೇಳ್ತಾನೆ, ಅದೇನು ಹೊಗೆ ಬರ್ತದೆ, ನಿನಗೇನು ಅನ್ನಿಸ್ತದೆ ಅಂತ. ಆಗ ಅವನು ಹೇಳ್ತಾನೆ, ಇದು ಹೊಗೆ ಮೋಸ್ಟ್ ಪ್ರಾಬಬ್ಲಿ ದೇ ಆರ್ ಪ್ರಿಪೇರಿಂಗ್ ವೆಪನ್ಸ್, ಆಯುಧಗಳನ್ನು ತಯಾರು ಮಾಡ್ಕೊಳ್ತಾ ಇರ್ಬೋದು, ಕ್ಯಾಂಪಲ್ಲಿ ಆಗಿ ಅಲ್ವಾ, ಅಥವಾ ಮೀಟಿಂಗ್ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ಅದಕ್ಕೆ ಹೊಗೆ ಬರ್ತಾ ಇದೆ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಸೋಷಾಲಜಿಸ್ಟು, ಹೊಗೆ ಬರ್ತಾ ಇಲ್ಲ, ವೆಪನ್ ಮಾಡ್ತಾ ಇಲ್ಲ ಅವರು, ದೇ ಆರ್ ಆಲ್ ಕುಕ್ಕಿಂಗ್, ಅಡುಗೆ ಮಾಡ್ಕೊಳ್ತಾ ಇದ್ದಾರೆ. ಆಗ ಇವನು ರಾಬರ್ಟ್ ಕ್ಲೈವ್ ನಗಾಡ್ತಾನೆ, ಕ್ಯಾಂಪಿನಲ್ಲಿ ಯಾರು ಕೂಡ ಅಲ್ಲಲ್ಲಿ ಅಡುಗೆ ಮಾಡಿಕೊಳ್ಳೋದಿಲ್ಲ, ಒಂದೇ ಕಡೆ ಅಡುಗೆ ಮಾಡಿ ಎಲ್ಲವನ್ನು ಸಪ್ಲೈ ಮಾಡುವಂಥದ್ದು. ಹಾಗಾಗಿ ನೀನು ತಪ್ಪು ಹೇಳ್ತಿ. ಇಲ್ಲ, ಇಂಡಿಯಾದಲ್ಲಿ ಒಟ್ಟಾಗಿ ಊಟ ಮಾಡೋದಿಲ್ಲ, ಅವರೆಲ್ಲ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮದವರು. ದೇ ಡೋಂಟ್ ಕುಕ್ ಟುಗೆದರ್, ದೇ ಡೋಂಟ್ ಈಟ್ ಟುಗೆದರ್, ದೇ ಆರ್ ಆಲ್ ಸಪ್ರೇಟ್ಲಿ ಕುಕ್ಕಿಂಗ್ ಅಂತ ಹೇಳ್ತಾನೆ. ಆವಾಗ ರಾಬರ್ಟ್ ಕ್ಲೈವ್ ತಲೆಗೆ ಬರೋದೇನು ಗೊತ್ತಾ, ಯಾರು ಒಟ್ಟಾಗಿ ಊಟ ಮಾಡುವುದಿಲ್ಲವೋ ಅವನು ಒಟ್ಟಾಗಿ ಫೈಟ್ ಮಾಡುವುದಿಲ್ಲ ಅಂತ ಅವನ ಕನ್ಕ್ಲೂಷನ್ಗೆ ಬರ್ತಾನೆ. ದೋಸ್ ಹೂ ಡು ನಾಟ್ ಈಟ್ ಟುಗೆದರ್ ದೇ ಡು ನಾಟ್ ಫೈಟ್ ಟುಗೆದರ್. ಆವಾಗ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಜಾತಿ ಧರ್ಮಗಳನ್ನು ಹೊಡೆದು ಸಿರಾಜುದ್ದೌಲನನ್ನು ಈಸಿಯಲ್ಲಿ ಸೋಲಿಸ್ತಾನೆ. ಸೊ ಇದು ನಾನು ಯಾಕೆ ಹೇಳಿದೆ ಅಂದರೆ, ಸಮಾಜವನ್ನು ಕಟ್ಟಬೇಕಾದ್ರೆ ಅಥವಾ ಯಾವುದೇ ಒಂದು ವಿಶ್ವವಿದ್ಯಾನಿಲಯವನ್ನು ಕಟ್ಟಬೇಕಾದ್ರೆ ನೀವು ಕೇವಲ ಯುದ್ಧ ಮಾಡಿ ಅಥವಾ ಇನ್ನೊಂದು ಆಯುಧಗಳನ್ನು ತಯಾರು ಮಾಡಿ ಆಗೋದಿಲ್ಲ, ಆಡಳಿತಾತ್ಮಕವಾಗಿ ಆಗಲಿ ಅಥವಾ ರಾಜಕೀಯವಾಗಲಿ ಸಾಮಾಜಿಕವಾಗಲಿ. ಸೊ ನೀವು ಅಲ್ಲಿದ್ದ ಜನರ, ಸಮಾಜದ ಅಥವಾ ಸುತ್ತಮುತ್ತ ಇರುವ ಎಲ್ಲ ಸಮುದಾಯಗಳ ಜನರ ಮನಸ್ಸನ್ನು ಗೆಲ್ಲಬೇಕು. ಆ ಸಮುದಾಯಗಳಿಗೋಸ್ಕರ ಕೆಲಸ ಮಾಡಬೇಕು, ಆ ಸಮುದಾಯಗಳಿಗೋಸ್ಕರ ದುಡಿಬೇಕು. ಆಗಿದ್ದಾಗ ಮಾತ್ರ ನೀವು ಸಮಾಜವನ್ನು, ಅದಕ್ಕೆ ಸೋಷಲ್ ಕ್ಯಾಪಿಟಲ್ ಅಂತ ಹೇಳ್ತೇವೆ, ಆ ಸಾಮಾಜಿಕ ಬಂಡವಾಳವನ್ನು, ಸಂಬಂಧದ ಬಂಡವಾಳವನ್ನು ಯಾವಾಗ ವೃದ್ಧಿಸ್ತೀರೋ ಅದು ಇತರ ಬಂಡವಾಳವನ್ನು ವೃದ್ಧಿಸ್ತಾ ಹೋಗ್ತದೆ. ಈ ದಿಕ್ಕಿನಲ್ಲಿ ಮಾನ್ಯ ಕುಲಪತಿಗಳು ಅದೇ 20 ಜೂನ್ 2019 ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಾಗ ಅವರು ಮಾಡಿದ್ದೇ ಈ ಸೋಷಲ್ ಕ್ಯಾಪಿಟಲನ್ನು ವೃದ್ಧಿ ಮಾಡುವುದು ಹೇಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದರು ಒಬ್ಬರು. ಹಾಗಾಗಿ ಬೇರೆ ಬೇರೆ ದಿಕ್ಕಿನಲ್ಲಿ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಅವರು ಸಾಮಾಜಿಕ ನ್ಯಾಯಕ್ಕೋಸ್ಕರ ದುಡಿದು ಸಮಾಜದಲ್ಲಿ ಒಂದು ದೊಡ್ಡ, ನಮ್ಮ ವಿಶ್ವವಿದ್ಯಾನಿಲಯದ ಸುತ್ತಮುತ್ತ ಸಮಾಜದಲ್ಲಿ ಒಂದು ದೊಡ್ಡ ಸಂಬಂಧವನ್ನು ವೃದ್ಧಿಸಿರ್ತಾರೆ. ಅವರ ಬಗ್ಗೆ ನಾನು ಪುನಃ ಹೇಳೋದಿಲ್ಲ. ಯಾವುದು ವಾತ್ಸಲ್ಯ ನಿಧಿ ಇರ್ಬೋದು, ಅಥವಾ ಪಬ್ಲಿಕ್ ಟಾಯ್ಲೆಟ್ಸ್ ಇರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ಇಷ್ಟರ ತನಕ ಆಗಿರಲಿಲ್ಲ. ಯಾಕಂದ್ರೆ ನಾನು ಹೇಳಿದಲ್ಲ, 25 ವರ್ಷದಿಂದ ಐ ಆಮ್ ಸೀಯಿಂಗ್ ದಿಸ್ ಯೂನಿವರ್ಸಿಟಿ. ಈಗ ಲಾಸ್ಟ್ ಒಂದು 6 ತಿಂಗಳಲ್ಲಿ ವಿದ್ಯಾರ್ಥಿಗಳ ಹಾಸ್ಟೆಲ್ ಫೀಸ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದಂಥ ಬದಲಾವಣೆಗಳು, ಅವರು ತೆಗೆದುಕೊಂಡಿರುವ ನಿರ್ಧಾರಗಳು, ಯಾವ ವಿಶ್ವವಿದ್ಯಾಲಯದ ಯಾವ ವಿ.ಸಿಗಳು ಕೂಡ ಇಷ್ಟರ ತನಕ ಆ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ. ಸೊ ಅಂಥ ಒಂದು ದಿಟ್ಟ, ಕ್ರಾಂತಿಯುತವಾದ ನಿರ್ಧಾರ ತಗೊಂಡು ವಿದ್ಯಾರ್ಥಿಗಳ ಓದಿಗೆ ಅಥವಾ ಅವರ ಅಭಿವೃದ್ಧಿಗೆ ಸಹಕರಿಸಿದಂಥ ಹಲವಾರು ಕೆಲಸಗಳಿವೆ. ಇನ್ನೊಂದು ಹೇಳಿಬಿಡ್ತಾನೆ, ಈಗ ಇತ್ತೀಚೆಗೊಬ್ಬ ಹುಡುಗ ರಿಸರ್ಚ್ ಸ್ಕಾಲರ್ಸ್, ಐ ಡೋಂಟ್ ಟೆಲ್ ಇಸ್ ನೇಮ್, ಅವ ನನ್ನ ಹತ್ರ ಬಂದು ಮೆಲ್ಲ ಹೇಳ್ತಾನೆ, ಆ ವಾತ್ಸಲ್ಯ ನಿಧಿಯಲ್ಲಿದೆಯಲ್ಲ ಅದು ಮಾರಾಟಕ್ಕಿದೆ ಬಟ್ಟೆಗಳು ಅಂತ ಕೇಳ್ತಾನೆ. ಯಾರೊಬ್ಬರು ಒಂದು ಐರನ್ ಮಾಡ್ಕೊಂಡು ಒಳ್ಳೆ ಚಂದ ಮಾಡಿ ತಂದಿಟ್ಟಿದ್ದಾರೆ ಟಿ ಶರ್ಟ್ಸ್. ನನಗೂ ಮನಸ್ಸಾಯಿತು, ಅಷ್ಟು ಬ್ಯೂಟಿಫುಲ್ ಟಿ ಶರ್ಟ್ಸ್ ತಂದಿಟ್ಟಿದ್ದಾರೆ. ಅವ ರಿಸರ್ಚ್ ಸ್ಕಾಲರ್ಸ್ಗೆ ತೊಗೊಳ್ಬೇಕು ಆಸೆ, ಹೆಸರು ಹೇಳೋದಿಲ್ಲ. ಆಗ ಬಂದು, ಸರ್ ಅದಕ್ಕೆ ಎಷ್ಟು ಬೆಲೆ ಇರ್ಬೋದು, ಮಾರಾಟ ಮಾಡ್ತಾರ, ಹೇಗೆ ತೊಗೊಳ್ಳೋದಂತ. ಅದಕ್ಕೆ ಮಾರಾಟ ಅಲ್ಲ ಮರೆ, ಹೀಗೆ ಇಟ್ಟಿದ್ದೇವೆ, ತೊಗೊಳ್ಬೇಕು ಅಂತೇಳಿ ನನಗೆ ಹೆದರಿಕೆ ಆಗ್ತದೆ. ನಾನೇ ಹೋಗಿ ಅವನಿಗೆ 2-3 ಟಿ ಶರ್ಟ್ ತೆಗೆದುಕೊಟ್ಟೆ. ಹಾಗಾಗಿ ಅಲ್ಲಿ ಕೇವಲ ಹಳ್ಳಿಯವರು ಅಥವಾ ಕೂಲಿ ಕೆಲಸದವರು ತೊಗೊಂಡೋಗೋ ಬಟ್ಟೆ ಅಲ್ಲ, ಎಷ್ಟೋ ಜನ ನಮ್ಮ ಯೂನಿವರ್ಸಿಟಿಲಿ ಓದುವಂಥ ವಿದ್ಯಾರ್ಥಿಗಳೇ ಅದನ್ನು ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಬಟ್ಟೆ, ಮಿಡ್ ಡೇ ಮೀಲ್ಸ್ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗೆ ನಮ್ಮ ಹಾಸ್ಟೆಲಿಗೆ ಬಂದಾಗ
ಹಲವಾರು ಏನೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಆಗಬೇಕಿತ್ತು ಅದು. ಇಂಜಿನಿಯರ್ ಇಲ್ಲೇ ಇದ್ದಾರೆ, ಇಂಜಿನಿಯರ್ ಡಿಪಾರ್ಟ್ಮೆಂಟ್ನವರು. ಅವ್ರು ಮಾಡಲಿಲ್ಲ, ಅವರ ಏನು ಸಮಯಕ್ಕೆ ಸರಿಯಾಗಿ ಅದು ಸರಿ ಆಗಲಿಲ್ಲ. ಅದು ಇಡೀ ಯೂನಿವರ್ಸಿಟಿಲಿದ್ದ ಫಸ್ಟ್ ಪ್ರಾಜೆಕ್ಟ್. ಎಲ್ಲ ಯೂನಿವರ್ಸಿಟಿ ನಮ್ಮ ಹಾಸ್ಟೆಲ್ ಬಾಯ್ಸಿನ 4-5 ಬ್ಲಾಕಿನ ಟಾಯ್ಲೆಟ್ಸ್ ನೀರು ಮತ್ತು ಬಾತ್ರೂಮ್ ನೀರು ಎಷ್ಟು ಬಕೆಟ್ ವೇಸ್ಟ್ ಆಗ್ತದೆ ನೋಡಿ. ಒಬ್ಬ ವಿದ್ಯಾರ್ಥಿ ಕಡಿಮೆ ಅಂದರೆ ಒಂದು 3-4 ಬಕೆಟು ಸ್ನಾನಕ್ಕೆ, 1-2 ಬಕೆಟು ಟಾಯ್ಲೆಟ್ಗೆ, ಒಂದು 6 ಬಕೆಟ್ ನೀರು ವೇಸ್ಟ್ ಆಗ್ತದೆ. 6 ಬಕೆಟಲ್ಲಿ ಎಷ್ಟು ಲೀಟರ್ಸ್ ಇರ್ತದೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಷ್ಟು ಲೀಟರ್ಸು ಪರ್ ಸ್ಟೂಡೆಂಟು ವೇಸ್ಟ್ ಇನ್ ಎ ಡೇ. 450 ಮಕ್ಕಳು ಎಷ್ಟು ನೀರನ್ನು ವೇಸ್ಟ್ ಮಾಡ್ಬೋದು? ಆ ವೇಸ್ಟ್ ಆದ ನೀರನ್ನು ಎಲ್ಲಿಗೆ ಹೋಗ್ತದೆ? ಹೀಗೆ ಅದೊಂದು ದೊಡ್ಡ ವಿಷಯ. ಅದಕ್ಕೆ ಸಂಬಂಧಪಟ್ಟಾಗೆ ಅದು ಒಂದು ರಿಸೋರ್ಸಸ್ಸೇ, ಅದು ಒಂದು ಹ್ಯೂಮನ್ ರಿಸೋರ್ಸಸ್ಸೇ, ಮಾನವ ಸಂಪತ್ತೇ. ಆ ಸಂಪತ್ತನ್ನು ಮರುಬಳಕೆಗೆ ಈಗ ಒಂದು ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಇನ್ನೊಂದು ವಾರ ಅಥವಾ 15 ದಿನದೊಳಗೆ ಅದು ರೆಡಿ ಆಗ್ತದೆ. ಆ ಎಲ್ಲ ಟಾಯ್ಲೆಟ್ ನೀರು, ಬಾತ್ರೂಮ್ ನೀರು ರೀಸೈಕ್ಲಿಂಗ್ ಆಗಿ ಆ ನೀರನ್ನು ನಮ್ಮ ಗಾರ್ಡನಿಗೆ ಅಥವಾ ಬೇರೆ ಬೇರೆ ಇದಕ್ಕೆ ಬಳಸ್ಬೋದು. ಈಗ ನೀವು NFI ಕ್ಯಾಂಪಸ್ಗೆ ಹೋದರೆ ನಿಮ್ಗೆ ಗೊತ್ತಾಗ್ತದೆ, ಅಥವಾ KS ಹೆಗಡೆ ಕ್ಯಾಂಪಸ್ಗೆ ಹೋದ್ರೆ ಗೊತ್ತಾಗ್ತದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ. ಕ್ಯಾಂಪಸ್ ಒಳಗೆ ಮಾತ್ರ ಅಲ್ಲ, ಈವನ್ ರೋಡ್ ಸೈಡಲ್ಲಿ ಅಷ್ಟೊಂದು ಬ್ಯೂಟಿಫುಲ್ ಮೇಂಟೈನ್ ಮಾಡ್ತಾ ಇರೋದು ಯಾವುದರಿಂದ ಅಂದರೆ ಬಿಕಾಸ್ ಆಫ್ ದಟ್ ರೀಸೈಕಲಿಂಗ್ ವಾಟರ್. ಸೊ ಹಾಗೆ ನಾವು ಕೂಡ ಆ ನೀರು ಬಳಕೆಯಿಂದ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಯೂನಿವರ್ಸಿಟಿಯ ಸುತ್ತಮುತ್ತ ಅದ್ಭುತವಾದ ವಾತಾವರಣವನ್ನು ಕಾಪಾಡಿಕೊಳ್ಬೋದು. ವಾತಾವರಣ ಹೇಳುವಾಗ ನನಗೆ ಇನ್ನೊಂದು ಬರ್ತದೆ, ಗ್ರೀನ್ ಮೆಟ್ರಿಕ್ಸ್ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ. ಇಡೀ ವಿಶ್ವ ಅಥವಾ ಯೂನಿವರ್ಸಿಟೀಸಲ್ಲಿ ವಿಚ್ ಯೂನಿವರ್ಸಿಟಿ ಈಸ್ ದಿ ಮೋಸ್ಟ್ ಗ್ರೀನರೀಸ್ ಆ್ಯಂಡ್ ಬ್ಯೂಟಿಫುಲ್ ಯೂನಿವರ್ಸಿಟಿ ಅಂತ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ 1,000 ಯೂನಿವರ್ಸಿಟಿಗೆ, 1,000ಕ್ಕಿಂತ ಜಾಸ್ತಿ ಯೂನಿವರ್ಸಿಟಿಗಳು ಇಂಡಿಯಾದಲ್ಲಿ, ಆ 1,000ಕ್ಕಿಂತಲೂ ಹೆಚ್ಚಿನ ಯೂನಿವರ್ಸಿಟೀಸ್ಗಳಲ್ಲಿ ನಮ್ಮ ಮಂಗಳೂರು ಯೂನಿವರ್ಸಿಟಿ ಯಾವ ಸ್ಥಾನವನ್ನು ಪಡೆಯಬಹುದು? ಮಂಗಳೂರು ಯೂನಿವರ್ಸಿಟಿ ಕೇಳಿದರೆ ನೀವು ಎಲ್ಲೋ ಒಂದು ಯೂನಿವರ್ಸಿಟಿ ಹೆಸರು, ಈವನ್ ಇನ್ ದಿ ಕರ್ನಾಟಕ ಆಲ್ಸೋ ಇಟ್ ಈಸ್ ಒನ್ ನೇಮ್. ಅಂಥ ಯೂನಿವರ್ಸಿಟಿ ಇಡೀ ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ತೊಗೊಂಡಿದೆ. ಫಸ್ಟ್ ಪ್ಲೇಸ್ ಗ್ರೀನ್ ಮೆಟ್ರಿಕ್ಸಲ್ಲಿ ಇಸ್ ದ ಫಸ್ಟ್ ಪ್ಲೇಸ್. ಆಯಿತಾ? ಹೀಗೆ ಹಲವಾರು ವಿಷಯಗಳು ಇವೆ, ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮ್ಮ ಸುಬ್ರಾಯಪ್ಪ ಅವರಿದ್ದಾರೆ, ಅವರು ಬ್ಯಾಂಗ್ಳೂರಿನಲ್ಲಿ ಇನ್ಫೋಸಿಸ್ನಲ್ಲಿ HRD ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥವ್ರು. ಅವರು ಮಾತಾಡಲಿ ಅಂತ ನಿಮ್ಮನ್ನು ಕರೆಸಿದ್ರೆ ನಿಮಗೊಂದು ಒಳ್ಳೆಯ ಮೋಟಿವೇಟಿಂಗ್ ಸ್ಪೀಚರ್ ಮತ್ತು ಅವರ ಗುರುಗಳ ಬಗ್ಗೆ ಅವ್ರಿಗೆ ಜಾಸ್ತಿ ತಿಳ್ಕೊಂಡಿದ್ದಾರೆ. ಸೊ ಇಷ್ಟು ವಿಷಯಗಳನ್ನು ಹೇಳಿ ನಾನು ಇವತ್ತು 4 ವರ್ಷ, ನಾಳೆ ಇನ್ನು 2 ದಿನದಲ್ಲಿ ಅವರು 4 ವರ್ಷದ ಅವಧಿ ಮುಗೀತದೆ. ಮುಗಿದಾದ ಮೇಲೆ ನಮಗೆ ಇಷ್ಟೊಂದು ಸಹಕಾರ ಮಾಡಿದಂಥ ಅಧಿಕಾರಿಯನ್ನು ಅಥವಾ ಅವರಿಂದ ನಾವು ಪಡೆದಂಥ ಋಣಕ್ಕಾದರೂ ನಾವೊಂದು ಕರೆದು ಅವರ ಮುಂದೆ ಒಂದು ಥ್ಯಾಂಕ್ಸ್ ಹೇಳುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಇದೇನು ದೊಡ್ಡ ಕಾರ್ಯಕ್ರಮ ಏನಲ್ಲ, ಅವರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಮಗೆ ಇಷ್ಟೆಲ್ಲ ಸಹಕಾರ ಮಾಡಿದಂಥವರನ್ನು ನೆನಪಿಸಿಕೊಳ್ಳುವಂಥದ್ದು ನಮ್ಮ ಧರ್ಮ. ಸೊ ಹಾಗಾಗಿ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿ, ನಮ್ಮ ಸಣ್ಣ ಕಾರ್ಯಕ್ರಮ, ಮಕ್ಕಳು ಅಲ್ಲೆಲ್ಲ ಡ್ಯಾನ್ಸಿಗೆ ಹೋಗಿದ್ದಾರೆ, ಇರಲಿ, ಬಟ್ ಈ ನಮ್ಮ ಕಾರ್ಯಕ್ರಮಕ್ಕೆ ಹೋಗುಟ್ಟು ಬಂದಿದ್ದಾರಲ್ಲ, ಅದಕ್ಕೆ ನಾವೆಲ್ಲರೂ ಎಷ್ಟು ಋಣಿ ಆದರೂ ಸಾಕಾಗೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಆ್ಯಂಡ್ ನಮ್ಮ ಇಲ್ಲಿನ ಎಲ್ಲರ ಪರವಾಗಿ ಮಾನ್ಯ ಕುಲಪತಿಗಳನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸೊ ಮತ್ತು ಡಾಕ್ಟರ್ ಸುಬ್ರಾಯಪ್ಪ ಅವರವ್ರಿಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಅವ್ರು ಮಾತಾಡ್ತಾರೆ. ಬಟ್ ಈಸ್ ಎ ವೆರಿ ಗುಡ್ ಒರೇಟರ್. ಯಾಕಂದರೆ HRD ಮೇಲೆ ಅವರ ಅವತ್ತಿನ ಕಾಲದಲ್ಲೇ 1996, 2000 PhD ಮಾಡಿರೋರು. HRDಯನ್ನೇ ಅರ್ದು ನುಂಗಿರೋರು. ಈಗ HRDಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಇನ್ಫೋಸಿಸ್ ಅಂತ ಏನು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಾ ಇರೋರು. ಸೊ ಅವ್ರ ಮಾತನ್ನು ನೀವು ಕೇಳಿಸ್ಕೊಳ್ಬೇಕು. ಈಗ ಅಂಥ ವಿದ್ಯಾರ್ಥಿಗಳು ಇಲ್ಲದಿದ್ದರೂ ಕೂಡ ಇದ್ದವರಿಗೆ ಅದು ಉಪಯೋಗ ಆಗ್ತದೆ. ಹಾಗಾಗಿ ಅವ್ರು ತುಂಬ ಬ್ಯುಸಿ. ಇನ್ಫೋಸಿಸಲ್ಲಿ ನಿಮಗೆಲ್ಲ ಗೊತ್ತಿದೆ, ಅಷ್ಟೆಲ್ಲ ಶೆಡ್ಯೂಲ್ಸ್ ಇದ್ದರೂ ಕೂಡ, ಬ್ಯುಸಿ ಶೆಡ್ಯೂಲ್ಸ್ ಇದ್ದರೂ ಕೂಡ ನಾವು ಕರೆದಾಗ ಅವರು ಇದು ಮಾಡಲಿಲ್ಲ. ಸೊ ಹಿ ಹ್ಯಾಸ್ ನಾಟ್ ರಿಜೆಕ್ಟೆಡ್, ಈಸ್ ಅಗ್ರಿ ಟು ಕಮ್. ಯಾಕಂದರೆ ಅವ್ರ ಗುರುಗಳ ಬಗ್ಗೆ ಅಲ್ಲ, ಗುರುಗಳ ಪಕ್ಕದಲ್ಲಿ ಕೂತ್ಕೊಂಡು 1-2 ಮಾತಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡ್ತೀರಲ್ಲ, ನಾನು ಬಂದೇ ಬರ್ತೀನಿ ಅಂತೇಳಿ ಒಪ್ಕೊಂಡು ಬಂದಿದ್ದಾರೆ. ಹಿ ಹ್ಯಾಸ್ ಕಮ್ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಹಿ ಹ್ಯಾಸ್ ಟು ಗೋ ಬ್ಯಾಕ್. ಈಗ ಹೋಗ್ತಾರೆ, ಇವತ್ತೇ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಹಾಗಾಗಿ ಅವರು ಬಂದಿರೋದಕ್ಕೆ ಎಗೇನ್ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ, ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಡಾಕ್ಟರ್ ಸುಬ್ರಾಯಪ್ಪ ಅವರವ್ರಿಗೆ ಹೃತ್ಪೂರ್ವಕ ಸ್ವಾಗತ ಸರ್. ಸೊ ಅದೇ ರೀತಿ ಪ್ರೊಫೆಸರ್ ಪ್ರಶಾಂತ್ ಇದ್ದಾರೆ. ಅವರು ಎಲ್ಲ ನಮ್ಮ ಕಾರ್ಯಕ್ರಮಗಳದ ಬೆನ್ನೆಲುಬು, ಅವ್ರಿಗೆ ತೋರಿಸ್ಕೊಳ್ಳೋದಿಲ್ಲ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಇರ್ತಾರೆ. ಅವರು ಅಷ್ಟೇ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಳ್ಳಿಕ್ಕೆ ನಮಗೆ ಸಹಕಾರ ಮಾಡಿದ್ದಾರೆ, ಸಲಹೆ ಕೊಡ್ತಾರೆ. ಅವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
ಆ್ಯಂಡ್ DSW ಡೈರೆಕ್ಟರ್ ಇದ್ದಾರೆ ಪರಮೇಶ್ವರ್ ಸರ್, ಪ್ರೊಫೆಸರ್ ಪರಮೇಶ್ವರ್ ಸರ್. ಸೊ ಅವರು ಅಷ್ಟೇ ನಮ್ಮ ಯೂನಿವರ್ಸಿಟಿಯಲ್ಲಿ ಇವರೆಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹ್ಯೂಮನ್ ರಿಸೋರ್ಸಸ್ಗಳು. ಸೊ ಅವರು ಇರುವ ತನಕ ನಮ್ಮ ಯೂನಿವರ್ಸಿಟಿಯಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆಸೋದಕ್ಕೆ ನಮಗೆ ಮುಜುಗರ ಇಲ್ಲ. ಸೊ ಅವರ ವಿದ್ಯಾರ್ಥಿಗಳು ಬರ್ತಿದ್ರು, ಅಲ್ಲೇನೋ ನಾಳೆ ಅವ್ರದ್ದು ದೊಡ್ಡ ಕಾರ್ಯಕ್ರಮ ಇದೆ, ಅಲ್ಲೆಲ್ಲ ಹೋಗಿದ್ದಾರೆ. ಹಾಗಾಗಿ ನಿಮಗೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಸರ್. ನಮ್ಮ ಹಾಸ್ಟೆಲ್ ಅಧ್ಯಕ್ಷ ಇದ್ದಾನೆ ವಿಜಯ್, ಇಸ್ ಆಲ್ಸೋ ಗುಡ್ ಬಾಯ್, ಒಳ್ಳೆ ಹುಡುಗ. ಯಾವುದೇ ಗಲಾಟೆ ಆದರೂ ಕೂಡ ಅಷ್ಟೇ ಕೂಲಾಗಿ ಅವನು ಪರಿಹರಿಸ್ತಾನೆ. ಬಿಕಾಸ್ ದಟ್ ಈಸ್ ದಿ ಕ್ವಾಲಿಟಿ ಆಫ್ ಎ ಲೀಡರ್. ಆರ್ ಹೊಡೆಯೋದು ಅಥವಾ ಇನ್ನೊಬ್ರಿಗೆ ಏನೋ ಮಾಡೋದಲ್ಲ. ಎ ಲೀಡರ್ ಈಸ್ ಒನ್ ಹೂ ವಿಲ್ ಟ್ಯಾಕಲ್ ದಿ ಸಿಚುವೇಶನ್ಸ್. ಆ ಸಿಚುವೇಶನ್ಸನ್ನು ಟ್ಯಾಕಲ್ ಮಾಡುವವನೇ ಲೀಡರ್. ಇನ್ನೂ ಒಂದು ಹೇಳ್ತಾನೆ, ಹೂ ಇಸ್ ಇಂಟೆಲಿಜೆನ್ಸಿ. ಇಂಟೆಲಿಜೆನ್ಸಿ ಅಂದರೆ ಏನು ಗೊತ್ತಾ? ಹೂ ವಿಲ್ ಟ್ಯಾಕಲ್ ದಿ ಸಿಚುವೇಶನ್ಸ್ ಸಿಸ್ಟಮ್ಯಾಟಿಕಲಿ. ಯಾವುದೇ ಸಿಚುವೇಶನ್ಸ್ ಬರೋಲ್ಲಿ ಅದನ್ನು ಟ್ಯಾಕಲ್ ಮಾಡುವಂಥದ್ದೇ ಇಂಟೆಲಿಜೆನ್ಸ್. ಹಾಗಾಗಿ ನಮ್ಮ ಒಬ್ಬ ಇಂಟೆಲಿಜೆಂಟ್ ಲೀಡರ್ ಇದ್ದಾನೆ, ಅವನಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಸೇರ್ತಾ, ಮತ್ತು ಇಲ್ಲಿ ವಿದ್ಯಾರ್ಥಿನಿಯರು ಬಂದಿದ್ದಾರೆ, ಲೇಡೀಸ್ ಹಾಸ್ಟೆಲಿಂದ. ಆ್ಯಂಡ್ ದೇರ್ ಆರ್ ಮೈ ಫ್ರೆಂಡ್ಸ್ ಹ್ಯಾವ್ ಕಮ್ ಫ್ರಮ್ ಡಿಫರೆಂಟ್ ಡಿಪಾರ್ಟ್ಮೆಂಟ್. ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಫ್ಯಾಕಲ್ಟೀಸ್ ಇದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ನಮ್ಮ SSSLನ ವಿಶೇಷ ಅಧಿಕಾರಿಗಳಿದ್ದಾರೆ, ಪ್ರೊಫೆಸರ್ ನರಸಿಂಹಯ್ಯ ಅವರು. ಎಲ್ಲರಿಗೂ ಸ್ವಾಗತವನ್ನು ಕೋರಿಸಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಡಾಕ್ಟರ್ ಸುಬ್ರಯ್ಯ ಬಿ ಪೈ ಇವರಿಗೆ ಗೌರವಾನ್ವಿತ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ P. ಸುಬ್ರಹ್ಮಣ್ಯ ಯಡಪಡಿ ಸರ್ ಇವರು ಗಿಡವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಮುಂದಕ್ಕೆ ಗೌರವಾನ್ವಿತ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ P. ಸುಬ್ರಹ್ಮಣ್ಯ ಯಡಪಡಿ ಸರ್ ಇವರಿಗೆ ಇಂದಿನ ಕಾರ್ಯಕ್ರಮದ ಸಂಯೋಜಕರಾಗಿರುವಂತಹ ಡಾಕ್ಟರ್ ಗೋವಿಂದರಾಜು BM ಸರ್ ಇವರು ಗಿಡವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮುಂದಕ್ಕೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಶ್ರೀ ವಿಜೇತ್ ಕುಮಾರ್ ಅಧ್ಯಕ್ಷರು ಪುರುಷರ ವಸತಿ ನಿಲಯ ಇವರು ಎಲ್ಲರಿಗೂ ಗಿಡಗಳನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಮುಂದಕ್ಕೆ ನಮ್ಮ ಸನಾತನ ಪರಂಪರೆಯಂತೆ ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಡಾಕ್ಟರ್ ಸುಬ್ರಯ್ಯ ಬಿ ಪೈ ಹಾಗೂ ಇದೀಗ ಪ್ರಜ್ವಲಿಸುವಂತಹ ದೀಪವು ಮುಂದೆ ನಡೆಯುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಈ ದೀಪ ನಮ್ಮ ಆಶಯ. Dr. Subraya Pai, currently serving as the Principal Consultant, Enterprise Quality Solutions, AQS, Infosys, Bengaluru. Dr. Pai has 15 years plus experience of lies as a Senior Practice Lead and Human Resources Development Specialist. His competence revolves around HR strategy and operations, organization development, HR consulting, legal and regulatory, change management, employee adoption, communications and training, and internal audit operations. He has presented many thought-provoking papers in the area of HRM, HRD in various conferences and seminars, and his paper on training and development fetched him the Best Research Paper Award, and has done his doctorate in the area of HR concentrating on HRD policies and practices in the selected industrial units at the state level. Prior to Infosys, Dr. Pai was with an educational institution as a teaching faculty in the area of HR, OB, and research methodology, leveraging his skills and expertise in behavioral and change management aspects from strategic and operational levels. He has been a part of and has played an integral role in HCM practice as a lead consultant, showcasing complete ownership towards talent management, T&D, performance and competency management, time and labor, compensation, benefits and payroll, and change management.
With an extensive working knowledge in ERP applications such as PeopleSoft, Oracle, and SAP, Dr. Pai provides functional consulting services by acting as subject matter expert. He was a consultant for ISO certification for training and educational institutes, and as a change lead was responsible for harmonization of business and specific HR policies, documentation of those policies, effective quality control processes including the ISO quality manuals, reviewing them with the business stakeholders and ensuring their smooth adoption by the employees. He has led various research projects including change support on identified business transformation initiatives and has organized many executive development programs, training, workshops and seminars on professional career. He was a member of the research community and management representative for quality management system at his previous company. Above all, he is an alumnus of the Department of Biosciences, obtained his MCom and PhD in Mangalore University. It is proud to mention that he is a student of our Honorable Vice Chancellor and obtained PhD in his guidance. Sir, stage is over to you. I'm glad to see that you gathered here to bid farewell for our respectful, highly valuable teacher, mentor, guru, Honorable Vice Chancellor, Professor P.S. Yedapada, who has given 4 decades of outstanding service, as we have seen in the video, as explained. 4 decades of service, outstanding service, right, in various multiple roles and responsibilities. Very outstanding, great achievement. It is my incomparable pleasure to be here in this precious moment. When Dr. Govindraju and Professor Prashant, when called, very short notice, just 2 days before, requesting me to be present here, I really worried, how could I do that? Because I had multiple commitments as well, right? There are multiple meetings scheduled for today. But I couldn't resist. I thought I have to make for this precious moment. I rescheduled all my meetings, works for remaining days, for the upcoming days, and made it a point to be here with you. You may be wondering, why so special? Why do I need to cancel all those things and come all the way here to Mangalore? Right? I came from Bangalore today morning, now I have to go back immediately. What made me to be here? I will tell you a small story. ಒಂದು ಉಪಕಥೆ ಅಂತ ಹೇಳ್ತೇವೆ ನಾವು ಎಪಿಕ್ಸಲ್ಲಿ, ರಾಮಾಯಣದಲ್ಲಿ ಆ ಉಪಕಥೆ ಬರುತ್ತೆ. ಸುತೀಕ್ಷ್ಣ ಅಂತ ಒಬ್ಬ ಡಿವೋಟಿ ಇರ್ತಾನೆ. ಅವರ ಗುರುಗಳು ಭಾರದ್ವಾಜ ಮುನಿಗಳು. One day, Sutikshna was so absorbed in meditation. When he opened the eyes, he saw 2 people standing in front. One, Sutikshna's guru Bharadwaj Muni, and by the side, Lord Sri Rama. The question comes to his mind, whom shall I bow first? ಯಾರಿಗೆ ಫಸ್ಟಿಗೆ ನಮಸ್ಕಾರ ಮಾಡಬೇಕು? ದೇವರಿಗ, ಗುರುಗಳಿಗ? The answer might be coming in your mind. He bowed first to the Guru, because Guru is the person who shows God to the student. That is, I am definite you might be getting now why, what made me to come here. That being said, from the bottom of the heart, heartfelt, in front of you, I am bowing my head to my Guru. It is because of him, because of Sir, I am here now. If that opportunity he would not have given, I would not have been here like this, maybe speaking to you. I was like you. Many of the programs, I was talking to Dr. Govindraju, Professor Prashant, we used to attend like this. Used to go to different Senate hall here and there and many programs.
But the opportunity that Sir has given to me made me to stand in front of you and in a humble way to talk to you. There is one saying by Alexander, the great king. You might have heard, you might have studied in history, not at the postgraduate level, maybe when you are in high school or schools, right? Alexander. He says one thing: I am indebted to my father for leaving. I am indebted to my father for leaving, but I am indebted to teacher or guru for leaving well. ನಾನು ಈ ಥರ ಇರಬೇಕಾದ್ರೆ ಗುರುಗಳ ಆಶೀರ್ವಾದ ಇಲ್ಲದೆ ಆಗೋದಿಲ್ಲ. ಗುರುವಿನ ಗುಲಾಮ ಆಗುವ ತನಕ ಮುಕ್ತಿ ಸಿಗುವುದಿಲ್ಲ ನಮಗೆ. ನೀವು ಕೇಳಿರ್ಬೋದು. ಅದಕ್ಕೋಸ್ಕರ ಟೀಚರ್ ಅಂತ ಹೇಳಿದರೆ ಅಷ್ಟೊಂದು ಇಂಪಾರ್ಟೆಂಟ್, ಗುರುಗಳು ಅಂತ ಹೇಳಿದರೆ ಅಷ್ಟೊಂದು ಇಂಪಾರ್ಟೆಂಟ್. Teaching is the only profession which creates other professions. Sir, because of you, we have learned lot of things under your umbrella of expertise. You shaped our minds, you shaped our mindset, and you molded our path. We are really grateful to you, sir, and really lucky that you have chosen teaching as your profession. If you would have chosen some other profession, I would not have been here. So really grateful to you, sir. And I told it is incomparable blessing. You may be thinking, what is a blessing? We are bidding farewell to sir. He is leaving university. What is the blessing here? Yes, bidding farewell is a very difficult, hard moment. But at the same time, it is an opportunity for all of us to talk special about you, sir. That is where, we have seen all his achievements. This is the time that we can talk about you. I will repeat, that is why I came all the way from there to here. And I would like to tell you that you have taken all the pain to mold us, mold our character, build our confidence. You went beyond giving us just degrees. You made us how to think. I don't know how many of you experienced, but we were very lucky. We were his students. He taught us in such a way that, we as an individual, we developed to our fullest potential. He is like a guru, I could say. I am taking a small deviation here. ನಿಮ್ಮ ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ. ನಾನು ಅರ್ಜೆನ್ಸಿಯಲ್ಲಿ ಇದ್ದೇನೆ, 7:30 ಹೋಗಬೇಕಾಗತ್ತೆ. ಆದರೆ ನಾನು ಹೇಳಲೇಬೇಕು ಇದು ವಿಷಯ. ನಾನು ಅವರನ್ನು ಗುರು ಅಂತ ತಗೊಳ್ತೀನಿ. ಈ 1 ಮಿನಿಟ್ ಮೊದಲು ನಾನು ಟೀಚರು, ಮೆಂಟರು, ಗುರು ಅಂತ ಹೇಳಿದೆ. ಗುರು ಅಂತ ಹೇಳಿದರೆ ಹೈಯೆಸ್ಟ್ ಮೆಚುರಿಟಿ ಇನ್ ದ ಟೀಚಿಂಗ್ ಪ್ರೊಫೆಷನ್. ಯು ಮೈಟ್ ಹ್ಯಾವ್ ಆಲ್ಸೋ ಹರ್ಡ್ ದೀಸ್ ಟೂ ಟರ್ಮ್ಸ್, ಟೀಚರ್ ಆ್ಯಂಡ್ ಗುರು. You might be imagining, that it is one and the same, or there could be certain differences. Yes, there are certain unique differences. The teacher will teach us the subjects. Teacher will impart us the knowledge. But a guru does more than that. He teaches us how to live happily with the values and with ethics. That is the speciality of the guru. I could say it is like a blended role that guru is playing. In ancient days, right, there is an education system, and in modern we have the current education system. In the olden days, the highest priority, highest focus is on only one thing: the spiritual learning, only and only spiritual learning. And in the modern world, the focus is mainly on getting degrees and becoming professionals. Something is missing in between this, right? So that is where this guru comes in. He brings the synergy between the old education system and the new education system. What does he do? He teaches us how to realize ourselves, inner self, how to achieve our potential.
That is the difference the Guru makes. And there is another quotation we might have heard multiple times. Swayam charati iti guru. What does it mean? It means that one who follows his own preachings. That I could see in you, sir. It is like, the Gandhi's famous sugar story. I'm not explaining that because of shortage. You might have heard about. If you don't know, you go back and put in Google and search what is Gandhi's sugar story. Yeah? So, I could confidently say that, Swayam Charati iti Guruhu. It is because of that, sir, I could say that, you were able to overcome multiple challenges, multiple constraints, preconceived, made some of the issues, challenges here in the role of Vice Chancellor, and came out with the outstanding accomplishments, and that securing you multiple recognitions and awards, as we have seen. Otherwise, I will not be doing justice here. It is like, one of the ways I can give Guru Dakshina to you, sir. It is like, some of the life lessons he has taught us, I would like to pass over to you. He would have told that, in 1995, 97, when I was doing my post-graduation, or in 2000 to 2005, 2006, when I was doing PhD. But till date, same lessons, same teachings, being repeated multiple times, every day, every hour, in outstanding company like Infosys. See the value that, he has given to us. Whenever, these things coming up in Infosys, any of the platforms, immediately I will remember him. Even a single day, I don't go to job without remembering, him and getting invisible blessings from him. So I would like to pass over some of these lessons to you. I could say that, it is mantra for your life success. If you do this, there is no doubt that, you could achieve something extraordinary in your life. Definitely, because these teachings are still valid. He might not have made it so public, right? Stephen Covey wrote book, maybe in 2000 or so something called, but he was talking about that much before, when we were students. I will call out these 6 principles. Keep in mind, and you being here, maybe some other day, I'm sure you will be here talking to and telling the same thing to you and passing over the knowledge that we got from Honorable Vice Chancellor, the mentor Guru. One is, first principle, perseverance. Don't forget this. Stickiness. ಅಂಟಿಕೊಳ್ಳೋದು ಅಂತ ಕೇಳುತ್ತೆ. ಯಾವುದಕ್ಕೆ ಅಂಟಿಕೊಳ್ಳೋದು? For your aim, for your goal. If you want to achieve something, stick to that, whatever it may be. Never give up. This is one of the principles, that helped me, maybe might have helped most of the other students who grown under him. Second is a positive attitude. Positive attitude, you might have heard about, during his speeches, his, various, get-togethers, wherever he might have talked about this positive attitude, right? So what does it mean? A person with a positive attitude, he sees new knowledge, new chances, new opportunities in every situations. But others, who I could say that, without positive mind, always sees the problems. Always problems, always foresee defeats. But whereas the positive mind people always see the solutions. You might have heard about, Sundar Pichai, right? The Google CEO. His famous quotation is there about the positive attitude. One is happy not because everything is right in his life. He is happy because he sees everything in right way. See how impactful it is. ಯಾರ ಜೀವನವೂ ಸುಖಮಯ ಇಲ್ಲ. ಎಲ್ಲರ ಜೀವನದಲ್ಲಿ ಪ್ರಾಬ್ಲಮ್ ಇದೆ. ಎಲ್ಲರಿಗೂ ಪ್ರಾಬ್ಲಮ್ ಇದೆ, ಎಲ್ಲರಿಗೂ ಕಷ್ಟಗಳಿವೆ.
ಕೆಲವರು ಹ್ಯಾಪಿ ಇರ್ತಾರೆ, ಕೆಲವರು ದುಃಖದಲ್ಲಿರ್ತಾರೆ. ಒಂದೇ ಡಿಫರೆನ್ಸ್ ಇಲ್ಲಿ ಆಗುವಂಥದ್ದು ನೀವು ಯಾವ ರೀತಿಯಲ್ಲಿ, ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರಾ ಅಂತ. ದಿ ಪಾಸಿಟಿವ್ ಮೈಂಡ್ಸೆಟ್, ಪಾಸಿಟಿವ್ ಆ್ಯಟಿಟ್ಯೂಡ್ ಮೇಕ್ಸ್ ದ ಡಿಫರೆನ್ಸ್. ಯಾರ ಲೈಫು ಕೂಡ ಫೇರ್ ಇಲ್ಲ. ನೀವು ಕಷ್ಟದಲ್ಲಿದ್ದೀರಾ, ನನಗೂ ಕಷ್ಟ ಇದೆ, ಅವರಿಗೂ ಕಷ್ಟ ಇದೆ, ಎಲ್ಲರಿಗೂ ಕಷ್ಟ ಇದೆ. ಯಾರ ಲೈಫ್ ಕೂಡ ಫೇರ್ ಇಲ್ಲ. ನೀವು ಎಪಿಕ್ಸಿಗೂ ಹೋಗಿ ನೋಡಿದರೂ ಕೂಡ ರಾಮನ ಲೈಫ್ ಕೂಡ ಚೆನ್ನಾಗಿರಲಿಲ್ಲ. ಸ್ವಲ್ಪ ಟೈಮ್ ಕೃಷ್ಣನಿಗೂ ಕಷ್ಟಗಳಿತ್ತು. ಬೈಬಲಲ್ಲಿ ನೋಡಿದರೆ ಅವರ ದೇವರಿಗೂ ಕಷ್ಟಗಳಿತ್ತು. ಆದರೆ ನಾವು ನೋಡುವ ದೃಷ್ಟಿ, ಅದರಲ್ಲಿ ಯಾವ ಹೊಸ ವಿಷಯವನ್ನು ಕಲಿತೇವೆ, ಅದು ನಮಗೆ ಮುಂದೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. Keep this also in mind. I want to pass over this message to you in front of him, as I told you, as one of the ways, giving Guru Dakshina. Next, very important thing, have a clear vision. ನಾನು ಏನಾಗಬೇಕು, ನಾನು ಅಲ್ಲಿ ಹೋಗಿ ಮುಟ್ಟಬೇಕಾದ್ರೆ, ಆ ಪೊಸಿಷನಲ್ಲಿ ಮುಟ್ಟಬೇಕಾದ್ರೆ ಏನೆಲ್ಲ ಮಾಡಬೇಕು, ಆ ವಿಷನ್ ಇದ್ದರೆ you will be getting so massive energy through you, the motivation triggers ಆಗುತ್ತೆ ನಿಮ್ಮಲ್ಲಿ. This would help you to continue with the first principle of perseverance as well. ಹೀಗೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಒಂದು ಸಲ ನೀವು ಕೆಲಸಕ್ಕೆ ಜಾಯ್ನ್ ಆದ ನಂತರ ಅಥವಾ ಕೆಲಸದಲ್ಲಿ ಇದ್ದವರಿಗೆ ಗೊತ್ತಾಗುತ್ತೆ ವಿಷನ್ ಅಂತ ಹೇಳಿದರೆ ಏನು, ಅದು ಯಾವುದಕ್ಕೆ ಬೇಕು, ಅದು ಇದ್ದರೆ ಏನಾಗುತ್ತೆ ಅಂತ. ನಾನು 1997 ಅವರ ಸ್ಟೂಡೆಂಟ್ ಆಗಿರುವಾಗ ಅವರು ನಮಗೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಆರ್ಗನೈಸೇಷನ್ ಬಿಹೇವಿಯರ್, ಆರ್ಗನೈಸೇಷನ್ ಡೆವಲಪ್ಮೆಂಟ್ ಇಂಥ ಪೇಪರ್ಸ್ ಎಲ್ಲ ಟೀಚ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಈಗ 2023 4 years ಬ್ಯಾಕ್ ನೀವು ಕನ್ಸಿಡರ್ ಮಾಡಿದರೆ 2019-20 ಏನು, ಓಕೆ, 1995 ಅವರು ನಮ್ಮ ಹತ್ರ ಹೇಳ್ತಾ ಇದ್ರು, ಒಂದು ದಿನ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಬೇಕು. ದಟ್ ಈಸ್ ಕಾಲ್ಡ್ ವಿಷನ್. And he could achieve that. It is only because of by having that kind of vision. ನಾನು ನಿಮಗೆ ಹೇಳೋದಿಷ್ಟೇ, ನಿಮ್ಮ ಲೈಫಲ್ಲಿ ಏನೋ ಕಷ್ಟ ಇರ್ಬೋದು, ನಾನು ಆಲ್ರೆಡಿ ಹೇಳಿ ಆಗಿದೆ. ಅದು ನೋಡುವ ದೃಷ್ಟಿ ಬೇರೆ ಆಗಬೇಕು. ನಿಮ್ಮ ಯಾವುದು ವಿಷನ್ ಅಂತ ನೀವು ನೋಡಿಗಿಟ್ಕೊಳ್ಬೇಕು. ಆದಷ್ಟು ಪ್ರಯತ್ನ ಮಾಡಿ, ಆಗತ್ತೆ, ಇದು ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್, ಓವರ್ಕಮಿಂಗ್ ಯುವರ್ ಓನ್ ಲಿಮಿಟೇಷನ್ಸ್. ನಮಗೆ ನಮ್ಮದೇ ಆದ ಒಂದು ಕೆಲವು ಲಿಮಿಟೇಷನ್ಸ್ ಇರ್ತದೆ. ನಿಮಗೆ ಇರ್ಬೋದು ಈಗ, ಹಾಗೆ ಮಾಡಿದರೆ ಸರಿಯಾಗತ್ತಾ, ಹೀಗೆ ಮಾಡಿದರೆ ಸರಿಯಾಗತ್ತಾ, ಏನೆಲ್ಲ ಆಗ್ಬೋದು, ತೊಂದರೆ ಆಗತ್ತಾ. ಬೇರೆಯವರು ನಿಮ್ಮ ಮೇಲೆ ಲಿಮಿಟೇಷನ್ ಹಾಕ್ಬೋದು. ನಿಮಗೆ ಆಗೋದಿಲ್ಲ ಮರ ಇದು ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ, ನಿಮಗೆ ಕೆಪಬಿಲಿಟಿ ಇಲ್ಲ. ಟ್ರೈ ಟು ಓವರ್ಕಮ್ ದ್ಯಾಟ್. ಐ ಟ್ರೈಡ್ ಓವರ್ಕಮಿಂಗ್ ದ್ಯಾಟ್ ಬಿಕಾಸ್ ಆಫ್ ಯುವರ್ ಗೈಡೆನ್ಸ್, ಸರ್. I am telling you, you take this very seriously. It is because of that, I could be here. I could do that, doctorate also. Try to overcome your limitations. Don't worry about, what others say. You might have heard about, aeroplane find out ಮಾಡಿದ್ರು, ಯಾರು ರೈಟ್ ಬ್ರದರ್ಸ್ ಅಂತ ಕರೀತಾರೆ. ಅವರು ಫಸ್ಟ್ ಐಡಿಯಾ ಕೊಡುವಾಗ ಎಲ್ಲರೂ ಅವರಿಗೆ ಹೇಳಿದರು ಏನಂದರೆ, ಯು ಆರ್ ಇಡಿಯಟ್ಸ್. How can a man can fly? Impossible dream. They put a limitations, other people put a limitations on the Wright brothers, but they overcame. Because of that, I could be here. I could fly in the morning and I can go back now. Imagine. Another important principle sir used to tell us, very important, even now, single day, even the previous meeting I completed, people say, clients say, be proactive. ಅಂತ ಹೇಳಿದ್ರೆ ಏನು, ಯಾವುದೋ ಒಂದು ಸಿಚುವೇಶನ್ ಬರುತ್ತೆ, ನೆರೆ ಬರುತ್ತೆ, ನೆರೆ ಬಂತು ಅಲ್ಲ ಅದಕ್ಕೆ ಎಷ್ಟು ರೆಸ್ಪಾಂಡ್ ಮಾಡುವಂಥದ್ದು, ಆ ಥರ ಇರಬಾರ್ದು. ನೆರೆ ಬರುತ್ತಾ ಅದಕ್ಕಿಂತ ಮೊದಲೇ ನಾವು ಥಿಂಕ್ ಮಾಡಬೇಕು. ವಿ ಶುಡ್ ಬಿ ಇನ್ ಎ ಪೊಸಿಷನ್ ಟು ಇಮ್ಯಾಜಿನ್ ವಾಟ್ ಮೈಟ್ ಹ್ಯಾಪನ್, ಏನಾಗ್ಬೋದು. ದೆನ್ ಯು ಕಂಟ್ರೋಲ್ ದ ಸಿಚುವೇಶನ್, ನಾಟ್ ರೆಸ್ಪಾಂಡ್ ಟು ದ ಸಿಚುವೇಶನ್. ಇವತ್ತು ಆ 1995-97 ಹೇಳಿದ ಪ್ರಿನ್ಸಿಪಲ್ ಈಗಲೂ ಕೂಡ ಟಿಲ್ ಡೇಟ್ ಇಟ್ ಇಸ್ ವ್ಯಾಲಿಡ್. Next also it will continue, I am sure, because we are not in a position to always be proactive. So there is a need to tell every time, every minute, somebody to tell proactive. I am telling you, if you come to the corporate world, I don't know how many of you may be joining the companies and whatever, this word you write in a book, you will hear same word when you join the first day in the training. You be proactive. Okay? So I am passing over sir's message to you.
and as a Guru Dakshina you can pass over that to your next generations. Okay? And other last one more principle, that is, he always used to say, think win-win. Think win-win. Winning approach. ನಾನು ವಿನ್ ಆಗಬೇಕು, ನೀವು ವಿನ್ ಆಗಬೇಕು. So it would help us, to build a kind of trusting relationship. ಈ 6 principles always ಮನಸ್ಸಿನಲ್ಲಿಡಿ. There is no doubt that you will be happy. ಎಷ್ಟು ಜನ ಇಲ್ಲಿ ಹ್ಯಾಪಿ ಆಗಿದ್ದಾರೆ ನಂಗೆ ಗೊತ್ತಿಲ್ಲ, but you will be happy if you follow this. You will achieve something in life. I am confident 100% if you dedicated to these principles. That being said, I will stop here and I thank you, each one of you, Dr. Govindraju, Prashant and Sir Parameshwar and student member, for giving me opportunity to be here. And at this moment I wish you, sir, all happiness and success. On behalf of the teaching faculty joined here, the students joined here in person, plus whoever grown up under you as students, as colleagues, as PhD students, on behalf of them, they may not be present physically here, I thank you, sir. That being said, I will wish you all the best, all the success, happiness, and I pray God, let that God give you much more energy, strength to contribute again, continue to contribute again to our student community, to the education system, to the society. That being said, I will stop here. Thank you. ಎರಡು ಗ್ರಾಮಗಳ ನಡುವೆ ಕಟ್ಟಿದ ಸೀಮೆ ಕಲ್ಲು, ಆ ದಾರಿಯ ನರಿಯದ ಗುರು, ಭೇದಿಸಲಿರಿಯದ ಶಿಷ್ಯ. ಕಟ್ಟಿದಾತ ಗುರುವೂ ಅಲ್ಲ, ಕಟ್ಟಿಸಿಕೊಂಡಾತ ಶಿಷ್ಯನೂ ಅಲ್ಲ, ಇವರಿಬ್ಬರೂ ಭ್ರಷ್ಟರೆಂದ ಅಂಬಿಗರ ಚೋಡಯ್ಯ. ಈ ವಚನವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡುವ ಉದ್ದೇಶ ಇಷ್ಟೇ. ನಾವು ಯಾವುದೇ ಒಂದು ಹುದ್ದೆಯಾಗಲಿ, ಯಾವುದೇ ಒಂದು ಸ್ಥಾನಮಾನದಲ್ಲಿರಬೇಕಾದರೆ ಅದರ ಮಹತ್ವ ಮತ್ತು ಆ ಹುದ್ದೆಗೆ ಮೆರುಗು ನೀಡುವಂಥ ಕೆಲಸ ಮಾಡಿದಾಗ ಮಾತ್ರ ಆ ಹುದ್ದೆಯನ್ನು ನಾವು ಸ್ವೀಕರಿಸಲು ಅರ್ಹರು ಎನ್ನುವಂಥ ರೀತಿಯಲ್ಲಿ ಆಡಳಿತವನ್ನು ನಡೆಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಸುಬ್ರಹ್ಮಣ್ಯ ಯಡಪಡಿತ್ತಾಯವರ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳ್ತೇನೆ. ನಾನು ಇವರನ್ನು ಮೊದಲಿಗೆ ನೋಡಿದ್ದು 2019ರಲ್ಲಿ. ನಾನು ಅದಾಗ ತಾನೇ ಮಂಗಳೂರಿಗೆ ಪತ್ರಿಕೋದ್ಯಮದ ವಿದ್ಯಾರ್ಥಿಯಾಗಿ ಮೊದಲ ವರ್ಷಕ್ಕೆ ಪ್ರವೇಶ ಪಡೆದಿದ್ದೆ. ಆಗ ನಮ್ಮದು 150ನೇ ವರ್ಷದ ಸಂಭ್ರಮಾಚರಣೆಗೆ ನಾವು ಕುಲಪತಿಯವರನ್ನು ಇಂಟರ್ವ್ಯೂ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಪತ್ರಿಕೋದ್ಯಮದ ಸ್ಟುಡಿಯೋ ಕರೆಸಿ VC ಅವರನ್ನು ಇಂಟರ್ವ್ಯೂ ಮಾಡುವಾಗ ಅವರು ನಮ್ಮೊಂದಿಗೆ ಯಾವ ರೀತಿ ಮಾತನಾಡಿದರು ಅಂತ ಹೇಳಿದರೆ ಒಬ್ಬ ವಿದ್ಯಾರ್ಥಿ ಮಿತ್ರರೊಟ್ಟಿಗೆ ಮತ್ತೊಬ್ಬ ವಿದ್ಯಾರ್ಥಿ ಯಾವ ರೀತಿ ಮಾತನಾಡ್ತಾರೆ ಆ ರೀತಿಯಾಗಿ ಪರಸ್ಪರ ಒಂದು ಗೆಳೆಯನ ರೀತಿಯಲ್ಲಿ ಮಾತಾಡಿದರು. ಆಗ ನನಗೆ ಅನ್ನಿಸ್ತು, ಇವರು VC ನಿಜವಾಗಿ ಅಂತ ಹೇಳಿ. ಆಗ ತಾನೇ ನಾನು ಬಂದಿದ್ದೆ, ಇವರು ನಿಜವಾಗಿ VC ಅನ್ನುವ ಲೆಕ್ಕದಲ್ಲಿ ನನ್ನಲ್ಲಿ ಭಾವನೆ ಮೂಡಿತ್ತು. ಅವರ ಆಡಳಿತಾತ್ಮಕ ಕೊಡುಗೆಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಹೋಗಲ್ಲ. ಯಾಕೆಂತ ಹೇಳಿದರೆ ನನಗೆ ಅವರ ಆಡಳಿತದ ಹಿನ್ನೆಲೆ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಮತ್ತೆ ನಾನು ಅವರದ್ದು ವರದಿ ಪ್ರಸ್ತಾಪ ಮಾಡಬೇಕಾಗುತ್ತೆ. ನಾನು ಕಂಡಂತೆ VC ಹೇಗೆ ಅಂತ ಹೇಳಿದರೆ ಅವರೊಬ್ಬ ಉತ್ತಮ ವಾಗ್ಮಿ. ಯಾಕೆ ಇದನ್ನು ನಾನು ಹೇಳ್ತಿದ್ದೇನಂತ ಹೇಳಿದರೆ, ನಮ್ಮ ಮಂಗಳೂರಿನ ವಿಶ್ವವಿದ್ಯಾನಿಲಯ ಹಂಪನಕಟ್ಟ ಕಾಲೇಜಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಬೆಳಗ್ಗೆ 9:00ವರೆಗೆ ಕಾರ್ಯಕ್ರಮ ಆಗ್ತಿತ್ತು ಅಂತ ಹೇಳಿದರೆ ಅವರು 9:00ವರೆಗೆ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಮೇಂಟೈನ್ ಮಾಡೋರು, ಆ ಟೈಮಿಗೆ ಅಲ್ಲಿ ಬಂದಿರೋರು. ಮತ್ತು ಕಾರ್ಯಕ್ರಮ ಆರಂಭವಾದ ನಂತರ ಹಲವು ವಿದ್ಯಾರ್ಥಿಗಳು, ಅದರಲ್ಲಿ ನಾನು ಕೂಡ, ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತಿದ್ವಿ ಅಂತ ಹೇಳಿದರೆ ಅವರ ಮಾತುಗಳನ್ನು ಕೇಳಲಿಕ್ಕೆ. ಒಬ್ಬ ಆಡಳಿತದ ಉನ್ನತ ಹುದ್ದೆಯಲ್ಲಿರುವ ಒಬ್ಬ VC, ಮಂಗಳೂರಿನ ವಿಶ್ವವಿದ್ಯಾನಿಲಯದ ಒಬ್ಬ VC ವಿದ್ಯಾರ್ಥಿಗಳನ್ನು ಆ ರೀತಿ ಆಕರ್ಷಣೆ ಮಾಡ್ತಿದ್ರು ಅಂತ ಹೇಳಿದರೆ ಅಲ್ಲಿಗೆ ನನಗೆ ನೆನಪಾಗ್ತಾ ಇದ್ದದ್ದು ಸರ್ವಪಲ್ಲಿ ರಾಧಾಕೃಷ್ಣನ್. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ನಾನು ಹೆಚ್ಚೇನು ಹೇಳಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದರೆ ಅವರ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಅವರು ಪಾಠ ಮಾಡ್ತಿದ್ರೆ ಯಾವ ರೀತಿ ಇತ್ತು ಅಂತ ಹೇಳಿದರೆ ಪಕ್ಕದ ಕೊಠಡಿಗಳಲ್ಲಿರುವಂತಹ ಎಲ್ಲ ಶಿಕ್ಷಕರು ಕೂಡ ಬಂದು ಅವರ ಪಾಠವನ್ನು ಕೇಳ್ತಿದ್ರು, ಆ ರೀತಿಯಾಗಿ ಮಾತಾಡ್ತಿದ್ರು ಅಂತೇಳಿ. ಅದೇ ರೀತಿಯಾಗಿ ನಾನು VC ಅವರನ್ನು ನೋಡಿದ್ದು ಒಬ್ಬ ಉತ್ತಮ ವಾಗ್ಮಿಯನ್ನಾಗಿ. ನಾನು ಮೊದಲಿಗೆ ಅವರಿಂದ ಪ್ರೇರೇಪಣೆ ಪಡೆದಂಥದ್ದು 2019 ಆಗಸ್ಟ್ನಲ್ಲಿ ನಡೆದ ಒಂದು ಕಾರ್ಯಕ್ರಮ. ಅದರಲ್ಲಿ ಅವರು ಹೇಳ್ತಾರೆ,
ಇದು ಆ್ಯಕ್ಚುಲಿ ಎಡ್ವರ್ಡ್ ಅವರ ಥಾಟ್ಸು. ಎಜುಕೇಷನ್ ಈಸ್ ನಾಟ್ ಪ್ರಿಪರೇಷನ್ ಫಾರ್ ಲೈಫ್, ಎಜುಕೇಷನ್ ಈಸ್ ಲೈಫ್ ಇಟ್ ಸೆಲ್ಫ್ ಅಂತ ಹೇಳಿ. ಶಿಕ್ಷಣ ಅಂತ ಹೇಳಿದರೆ ಕೇವಲ ಜೀವನದ ಸಿದ್ಧತೆಯಲ್ಲ, ನಮ್ಮ ಜೀವನವೇ ಒಂದು ಶಿಕ್ಷಣ ಎನ್ನುವಂಥ ಈ ಒಂದು ಮಾತನ್ನು ಅವರು ಅಲ್ಲಿ ಪ್ರಸ್ತಾಪ ಯಾಕೆ ಮಾಡಿದರು ಅಂತ ಹೇಳಿದರೆ, ಅಲ್ಲಿ ನಾವು ಸುಮಾರು 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ನೆರೆದಿದ್ವಿ. ನಮ್ಮ ಇವರು ರವಿ ಡಿ ಚೆನ್ನಣ್ಣನವರ ಕಾರ್ಯಕ್ರಮ ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವಂಥ ಕಾರ್ಯಕ್ರಮ. ಅಲ್ಲಿ ಕೇವಲ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸದೆ ನಿಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಿ ಎನ್ನುವಂಥ ಕಿವಿ ಮಾತನ್ನು ಹೇಳಿದ್ರಲ್ಲ, ಆ ಕಿವಿ ಮಾತಿಗೆ ನನಗೆ ಅವರ ಮಾತುಗಳು ಪ್ರೇರಣೆ ಆದಂತು. ಒಬ್ಬ VC ನೇರವಾಗಿ ಈಗಲೂ ಕೂಡ ಅವರನ್ನು ಅಬ್ಸರ್ವ್ ಮಾಡಿ ಅವರ ಮುಖದಲ್ಲಿ ಮುಗುಳು ನಗೆ ಇದೆ. ಆ ಮುಗುಳು ನಗೆ ಬರಲು ಕಾರಣ ಏನಂತ ಹೇಳಿದರೆ, ಯಾರಿಗೆ ನಾನು ತಪ್ಪುಗಳನ್ನು ಮಾಡಿಲ್ಲವೋ, ನನ್ನದು ಯಾವುದೇ ತಪ್ಪುಗಳಿಲ್ಲ, ನಾನು ಯಾರೂ ಪ್ರಶ್ನಿಸಿದರೂ ನೇರವಾಗಿ ಉತ್ತರಿಸಬಲ್ಲೆ ಎನ್ನುವ ಧೈರ್ಯದಲ್ಲಿ ಇರ್ತಾರೋ ಅವರಲ್ಲಿ ಮಾತ್ರ ಆ ಮುಗುಳು ನಗೆ ಬರಲು ಸಾಧ್ಯ. ಹಾಗೆ ಅವರು ಯಾವುದೇ ಕಾರ್ಯಕ್ರಮದಲ್ಲಾದರೂ ಅಷ್ಟೇ ನೇರವಾಗಿ ನೇರ ಮಾತುಗಳಿಂದಲೇ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ನನ್ನ ಮನಸ್ಸಿನಲ್ಲಿ ಹುಟ್ಟೋದಷ್ಟೇ ಅವರು ನಿಜವಾಗಿ ಉತ್ತಮ ಆಡಳಿತವೇ ನಡೆಸಿದ್ದಾರೆ ಎಂದು. ಅಂತಹ ಉತ್ತಮ ಆಡಳಿತವನ್ನು ನಡೆಸಿರುವಂಥ ಶ್ರೀಯುತ ಸುಬ್ರಹ್ಮಣ್ಯ ಯಡಿಪಡಿತಾಯವರಿಗೆ ಕೋಟಿ ಕೋಟಿ ಅನಂತನಗಳನ್ನು ಸಲ್ಲಿಸುತ್ತಾ ಅವರ ಮುಂದಿನ ನಿವೃತ್ತಿ ಜೀವನ ಉತ್ತಮವಾಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಹಾಗೆ ಒಂದು ಸಾಧನೆ ಎಂದರೆ ಕೇವಲ ಶ್ರೀಮಂತಿಕೆಯಲ್ಲ, ಜನಪ್ರಿಯತೆಯಲ್ಲ, ಮರ್ಯಾದೆಯಂತೂ ಅಲ್ಲವೇ ಅಲ್ಲ. 1000 ಬಾರಿ ಸೋಲಿಸಿ ಒಮ್ಮೆ ಗೆಲ್ಲಿಸುವುದು ಸಾಧನೆ, ಸೋಲಿನಲ್ಲಿ ಜೀವನದ ಪಾಠ ಕಲಿಸುವುದು ಸಾಧನೆ. ಅದೊಂದು ಶಕ್ತಿಯಾಗಿ, ನಿನ್ನ ಸಾಮರ್ಥ್ಯದ ಯುಕ್ತಿಯಾಗಿ, ನಿನ್ನ ನಿನಗೆ ಆತ್ಮತೃಪ್ತಿ ನೀಡುವ ಕಾರ್ಯವೇ ಸಾಧನೆಯಾಗಿದೆ. ಹಾಗೆ VC ಆಗಿ ಇಂತಹ ಆತ್ಮತೃಪ್ತಿಯ ಸಾಧನೆಯನ್ನು ಮಾಡಿದಿರುವಂಥ ಶ್ರೀಯುತ ಸುಬ್ರಹ್ಮಣ್ಯ ಯಡಿಪಡಿತ ಅವರಿಗೆ ಮತ್ತೊಮ್ಮೆ ಕೋಟಿ ಕೋಟಿ ಪ್ರಣಾಮಗಳು. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿರುವ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕು ನೀಡಲು ನಿಮ್ಮ ಆಡಳಿತಾವಧಿಯಲ್ಲಿ ನಿಮ್ಮ ಜೀವನವನ್ನೇ ಬತ್ತಿಯಾಗಿಸಿಕೊಂಡು ಉರಿದು ಬೆಳಕು ಕೊಡುವ ನಿಸ್ವಾರ್ಥ ಸೇವೆಗೈಯುವ ಜೀವನ ಮೌಲ್ಯವನ್ನು ತಿಳಿಸಿ ಪ್ರತಿದಿನ ಹೊಸತನದ ಛಾಯೆ ಮೂಡಿಸಿರುವ ನಿಮಗಿದು ಕೋಟಿ ಕೋಟಿ ಪ್ರಣಾಮಗಳು. ನಿಮ್ಮ ನಿವೃತ್ತಿ ಜೀವನ ಆರೋಗ್ಯ ಆಯುಷ್ಯಗಳೊಂದಿಗೆ ಉತ್ತಮವಾಗಿರಲಿ ಎಂದು ಆಶಿಸುತ್ತಾ, ಎಲ್ಲರಲ್ಲೂ ಕೂಡ ನಾನು ನಿಮ್ಮ ಒಬ್ಬ ಅಭಿಮಾನಿಯಾಗಿದ್ದೇನೆಂದು ಆಶಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಸೊ ಜೀವನದಲ್ಲಿ ಎಲ್ರಿಗೂ ತಾಪತ್ರೆ ಇರುತ್ತೆ. ಹಾಗೆ ಒಂದು ಸಂಸ್ಥೆ ಕಟ್ಟು ಬೆಳೆಸಬೇಕು, ಅದನ್ನು ಮುನ್ನಡೆಸಬೇಕಾದ್ರೆ ಅದಕ್ಕೂ ತಾಪತ್ರೆ ಇರುತ್ತೆ. ತಾಪತ್ರೆ ಅಂದರೆ ಆದಿಭೌತಿಕ ಆಗಿರ್ಬೋದು, ಆಧ್ಯಾತ್ಮಿಕ ಆಗಿರ್ಬೋದು, ಅಧಿಭೌತಿಕ ಆಗಿರ್ಬೋದು. ಈ ಮೂರನ್ನು ಅವರು ನಿಭಾಯಿಸಿಕೊಂಡು, ಅಂದರೆ ಕಾಮರ್ಸ್ ಒಂದು ವಾಣಿಜ್ಯವೇ ಹೇಳಬೇಕೆಂದರೆ ಈ ಸಂಸ್ಥೆಯ ಬ್ಯಾಲೆನ್ಸ್ ಶೀಟನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ, ಕಳಬೇಡ, ಕೊಲೆಬೇಡ, ಹುಸಿಯ ನುಡಿಲು ಬೇಡ, ಮುನ್ನೆರೆಗೆ ಎಸೆ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮನಲ್ಲಿಸಿರುವ ಒಂದು ವಚನದ ತಾತ್ಪರ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅವರು ಅದೇ ರೀತಿ ವರ್ಕ್ ಮಾಡಿದ್ದಾರೆ. ಹಾಗೆ ಇವ ನಮ್ಮ ಮನೆಯ ಮಗನೆಂದಿಸೈ ಅಂತ ಈ ಸಂಸ್ಥೆಯನ್ನು, ಈ ಯೂನಿವರ್ಸಿಟಿಯನ್ನು ಅಷ್ಟು ಚೆನ್ನಾಗಿ ಒಂದು ಮನೆಯ ಮಗನಾಗಿ ನಡೆಸಿಕೊಂಡು ಹೋಗಿದ್ದಾರೆ. ಹಾಗೆ ಹೇಳಬೇಕಾದ್ರೆ ಈ ಯೂನಿವರ್ಸಿಟಿಯಲ್ಲಿ ಅವರು ಮಾಡಿರ್ತಕ್ಕಂಥ ಈ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಲ್ಲ, ಈ ಜೀವನದ ಅವರು ಹೇಳಿದರು, ಅವ್ರ ಕ್ಲಾಸಿಗೆ ನಾನು ಅಟೆಂಡ್ ಆಗಿದ್ದೆ. ಅವರು CBSE ಸಬ್ಜೆಕ್ಟನ್ನು ಚೂಸ್ ಮಾಡಿದಾಗ ನಾನು ಅದರಲ್ಲಿ 7 ಹ್ಯಾಬಿಟ್ಸ್ ಅಂತ ಟೀಚ್ ಮಾಡಿದರು ನಮಗೆ. ಆಲ್ರೆಡಿ ಹೇಳಿದರು ಥಿಂಕ್ ವಿನ್ ವಿನ್ ಅಂತ ಒಂದು, ಅದನ್ನು ತುಂಬ ಅಚ್ಚುಕಟ್ಟಾಗಿ ಹೇಳ್ಬೋದು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ದಿ ಲಾಸ್ಟ್ ಲೆಕ್ಚರ್ ಯಾರಾದರೂ ಬುಕ್ ಓದಿದರೆ ಅದರಲ್ಲಿರ್ತಕ್ಕಂಥ ಎಲ್ಲ ಕ್ವಾಲಿಟಿಯು ನಾನು ಅವರಲ್ಲಿ ನೋಡಿದ್ದೇನೆ. ಹಾಗೆ ಅವರೊಟ್ಟಿಗೆ 3 ಸಾರಿ ನಾನು ಬಸ್ಸಿನಲ್ಲಿ ಪ್ರಯಾಣ ಕೂಡ ಮಾಡಿದ್ದೇನೆ. ಅವ್ರಿಗೆ ನೆನಪಿದೆಯೋ ಇಲ್ವೋ, ನಾನು 2016-18ನೇ ಬ್ಯಾಚಿನ ವಿದ್ಯಾರ್ಥಿ. ಸೊ ಈ ವೇದಿಕೆ ಮೇಲೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ವೇದಿಕೆಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಧನ್ಯವಾದಗಳು.
ಇದೀಗ ಈ ಒಂದು ಕಾರ್ಯಕ್ರಮದ ಮುಖ್ಯ ಘಟ್ಟ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಯಡಪಡಿತ ಇವರಿಗೆ ಬೀಳ್ಕೊಡುಗೆ ಸಮಾರಂಭ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಕೇಳಿಕೊಳ್ತಾ ಇದೆ. ಇದೀಗ ಶಾಲನ್ನು ಹೊದಿಸಿ ಸನ್ಮಾನ ಮಾಡಲಿದ್ದಾರೆ ಡಾಕ್ಟರ್ ಸುಬ್ರಯ್ಯ ಬಿ ಪೈ, ಪ್ರಧಾನ ಸಲಹೆಗಾರರು ಎಂಟರ್ಪ್ರೈಸ್ ಗುಣಮಟ್ಟ ಪರಿಹಾರಗಳು ಇನ್ಫೋಸಿಸ್ ಬೆಂಗಳೂರು. ಹಾಗೆಯೇ ಫಲಪುಷ್ಪಗಳನ್ನು ನೀಡಿ ಸನ್ಮಾನಿಸಬೇಕಾಗಿ ಎಲ್ಲ ಗಣ್ಯರುಗಳಲ್ಲಿಯೂ ಕೇಳಿಕೊಳ್ತಾ ಇದ್ದೇವೆ. ಜೀವ ವಿಕಾಸದ ಅತಿ ದೀರ್ಘ ಪಥದಲ್ಲಿ ತನ್ನೆಲ್ಲ ಪ್ರತಿಸ್ಪರ್ಧಿಗಳನ್ನು ತಲೆಮೆಟ್ಟಿ ನಿಂತವನು ಮಾನವ. ಇತರ ಜೀವಿಗಳಿಗೆ ಅಲಭ್ಯವಾದ ಮತ್ತು ತನಗೆ ಮಾತ್ರ ದಕ್ಕಿದ ಚಿಂತನಾ ಶಕ್ತಿಯೇ ಮಾನವ ಪ್ರಗತಿಯ ಮೂಲಧನ. ಈ ಚಿಂತನೆಯ ಮಟ್ಟ ಎಲ್ಲ ಮನುಷ್ಯರಲ್ಲೂ ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಅನೇಕರ ಚಿಂತನೆಗಳು ಒಂದು ವ್ಯಕ್ತಿನಿಷ್ಠ ಸುತ್ತಿನೊಳಗೆ ಸುತ್ತುತ್ತಾ ನಿಂತು ಬಿಡುತ್ತದೆ. ಇಲ್ಲಿ ಅಭಿನಂದನೆ ಕೊಡುವಂಥದ್ದು ಕೇವಲ ಸಾಂಕೇತಿಕ ಮಾತ್ರ. ಮತ್ತು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳುವಂಥದ್ದು ಮುಖ್ಯ ಆಗೋದಿಲ್ಲ, ಎಂಥ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಪ್ರೀತಿಗೆ ಬೇಕಾಗುವಂಥದ್ದು ಹೃದಯ ಶ್ರೀಮಂತಿಕೆ, ಹಣ ಅಲ್ಲ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸ್ಥಾನ ಮಾನ ಧನ ಯಾವುದೂ ಅಲ್ಲ, ಹೃದಯ ಶ್ರೀಮಂತಿಗೆ ಬೇಕಾಗತ್ತೆ. ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಸು ಬೇಕಾಗತ್ತೆ. ನಾಯಕ ಮಾಡಬೇಕಾದ್ದು ಮನಸ್ಸುಗಳ ಬೆಸುಗೆ ಸೇರಿಸುವಂಥದ್ದು. ನಾನು ಈ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜೂನ್ 3, 2019 ಅಧಿಕಾರ ವಹಿಸಿಕೊಂಡು ನಾಳೆ ಒಂದೇ 2 ದೇಖಾವೆಗಳಿರೋದು. ನಾಡ್ದು ಜೂನ್ 2, 2023 ಆ ಭಗವಂತನ ಅನುಗ್ರಹದಿಂದ 4 ವರ್ಷಗಳ ಕುಲಪತಿಯ ಅವಧಿಯನ್ನು ನಾನು ಪೂರ್ಣಗೊಳಿಸ್ತಾ ಇದ್ದೇನೆ. ಕೆಲವರು ಕುಲಪತಿ ಆಗಬಹುದು, ಅವಧಿಯನ್ನು ಪೂರ್ಣಗೊಳಿಸಲಿಕ್ಕೆ ಆ ಭಗವಂತ ಅನುಮತಿ ಕೊಡ್ತಾ ಇಲ್ಲ. ಅಂಥದ್ದು ನಾವು ಎಷ್ಟೋ ನೋಡಿದ್ದೇವೆ. ನಾನು ಆ ರೀತಿಯಲ್ಲಿ ಭಾಗ್ಯವಂತ. ಮತ್ತು ನಾನೇ ಕಲಿತ ವಿಶ್ವವಿದ್ಯಾಲಯದಲ್ಲಿ ಅತಿ ಉನ್ನತ ಹುದ್ದೆಯಾದ ಕುಲಪತಿಯ ಹುದ್ದೆಯನ್ನು ಅಲಂಕರಿಸುವಂಥದ್ದು ಅಂತ ಹೇಳಿದರೆ ಇದು ಪೂರ್ವಜನ್ಮದ ಸೌಭಾಗ್ಯವೇ ಆಗಿರಬೇಕು. ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದ ನಿಮ್ಮೆಲ್ಲರ ಒಂದು ಅಭಿಲಾಷೆ ಆಗಿರಬೇಕು. ಇಲ್ಲದಿದ್ದರೆ 100ಕ್ಕೆ 100 ಅದು ಕಷ್ಟ ಸಾಧ್ಯ ಅಂತ ಹೇಳುವಂಥದ್ದು ನನ್ನ ಮನವರಿಕೆ. ನಾನು ನೋಡಿದ್ದೇನೆ. ಮತ್ತು ಇದೆಲ್ಲ ಒಂದು ರೀತಿಯ ಕನಸು ನೆನಸಾಗಬೇಕಂತ ಹೇಳಿದರೆ ಐ ಮಸ್ಟ್ ಬಿ ಯೂನಿವರ್ಸಲಿ ಕಂಪ್ಯಾಷನೇಟ್, ಇಲ್ಲ ಸಾಧ್ಯ ಇಲ್ಲ. ಇದು ಮಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳುವಂಥದ್ದು ಒಂದು ತುಂಬು ಕುಟುಂಬ ಅಂಥೇಳಿ ಅರ್ಥ ಮಾಡಿಕೊಂಡಿದ್ದೇನೆ. ನಾವೆಲ್ಲರೆಲ್ಲ ಒಂದೇ ಕುಟುಂಬದ ಸದಸ್ಯರುಗಳು. ನಾನು ಯಾವಾಗಲೂ ಹೇಳಿಕೊಂಡು ಭಾರತ ದೇಶ ಒಂದು ಕಂಬದ ಡೇರೆಯಲ್ಲ, 1000 ಕಂಬಗಳ ಚಪ್ಪರ ಅಂತ ಹೇಳುವಂಥದ್ದು. ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಸಾಮರಸ್ಯ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸ ನಂಬಿಕೆ ಬದ್ಧತೆ ಪ್ರಾಮಾಣಿಕತೆ ಉತ್ತರದಾಯಿತ್ವವನ್ನು ಬೆರೆಯುವ ಮೂಲಕ ಜೀವಿಸಿದರೆ ಅದು ಅರ್ಥಪೂರ್ಣ ಬದುಕಾಗತ್ತೆ. ಇನ್ನೊಬ್ಬರಿಗೆ ಖಂಡಿತ ಸ್ಫೂರ್ತಿ ಪ್ರೇರಣೆ ಬೆಂಬಲ ನೀಡುವಂಥ ಒಂದು ಜೀವನ ಆಗುತ್ತೆ ಅಂತೇಳಿ ನಾನು ನಂಬಿಕೊಂಡು ಬಂದಿದ್ದೇನೆ. ಕುಲಪತಿ ಹುದ್ದೆ ಆಯಿತು, ನನಗೆ 64 ವರ್ಷ ಆಯಿತು. ಅದು ಕ್ರೊನಾಲಜಿಕಲ್ ಏಜ್. ನನ್ನ ನಿಜವಾದ ಪ್ರಾಯ 27. ನಾನು ಅರ್ಥ ಮಾಡಿಕೊಂಡಾಗ ನಾನು ಮೆಡಿಟೇಷನ್ ಮಾಡ್ಕೊಳ್ತಾ ಇದ್ದೇನೆ, ಪ್ರತಿ ದಿವಸ ಸೆಲ್ಫ್ ಹಿಪ್ನೋಸಿಸ್ ಮಾಡ್ಕೊಳ್ತಾ ಇದ್ದೇನೆ. ನಾನು ನಾಳೆ ಏನು ಅಂತ ಹೇಳೋದು ನನಗೆ ಅರ್ಥ ಆಗುತ್ತೆ. ಫೇಸ್ ರೀಡಿಂಗ್ ಮಾಡ್ತೇನೆ, ಮೈಂಡ್ ಮ್ಯಾಪಿಂಗ್ ಮಾಡ್ತಾ ಇದ್ದೇನೆ, ಮೈಂಡ್ ರೀಡಿಂಗ್ ಮಾಡ್ತಾ ಇದ್ದೇನೆ, ನನಗೆ ಗೊತ್ತಾಗತ್ತೆ. ಮಹರ್ಷಿ ಮಹೇಶ್ ಯೋಗಿ ಅವರು ನನಗೆ 8ನೇ ತರಗತಿಯಲ್ಲಿರುವಾಗ ಶ್ರೀ ಧರ್ಮಸ್ಥಳ ಮಂಜುನಾಥ ಹೈಸ್ಕೂಲಲ್ಲಿ ನನಗೆ ಬೀಜ ಮಂತ್ರ ಉಪದೇಶಿಸಿದವರು. ಆ ಮಂತ್ರ ಏನು ಇಲ್ಲ, ಅವ್ರು ಹೇಳಿದರು, ಮಂತ್ರ ಯಾರಿಗೂ ಹೇಳಬೇಡ, ನಿನ್ನ ಮಂತ್ರ ಭಾಳ ಗುಟ್ಟಿನ ಮಂತ್ರ. ಆ ಮಂತ್ರ ಏನು ಅಂತ ಹೇಳಿದ್ರೆ ಓಂ ಅಂತ ಹೇಳುವಂಥದ್ದು ಮಂತ್ರ. ಅದರಲ್ಲಿ ನಿಮಗೆ ಇನ್ನರ್ ವೈಬ್ರೇಷನ್ ಆಗುತ್ತೆ ಅಂತ ಹೇಳುವಂಥದ್ದು. ಸೊ ಆ ರೀತಿ ಪ್ರತಿ ದಿವಸ ನಾನು ಅರ್ಥ ಮಾಡ್ಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ, ನಾನು ಯಾರೋ ಸ್ನೇಹಿತರಿಗೆ ಹೇಳ್ತಿದ್ದೆ, ಇವತ್ತು ನಾನು ದೇವಾಲಯಕ್ಕೆ ಹೋದರೆ, ಪೂಜಾ ಸ್ಥಳಕ್ಕೆ ಹೋದರೆ ಪ್ರಾರ್ಥನೆ ಸಲ್ಲಿಸ್ತೇನೆ. ಪ್ರಾರ್ಥನೆ ನಮ್ಮ ಜೀವನವನ್ನು ಇಡೀ ಒಂದು ಪರಿವರ್ತನೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಪ್ರಾರ್ಥನೆಗೆ ಇದೆ ಅಂತ ಹೇಳಿದ್ರೆ ಪೂಜ್ಯ ಧರ್ಮಾಧಿಕಾರಿ ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾ ಇದ್ದಾರೆ. ಅವ್ರು ಪ್ರತಿನಿತ್ಯ ಮಾಡ್ತಿರುವಂಥದ್ದು ಬೆಳಿಗ್ಗೆ ಸಾಯಂಕಾಲ ಅದೇ ಪ್ರಾರ್ಥನೆ. ನಾನು ದೇವಾಲಯಕ್ಕೆ ಹೋದರೆ ಪ್ರಾರ್ಥನೆ ಮಾಡ್ತಾ ಇರುವಂಥ ಅಂತ ಹೇಳಿದ್ರೆ ಏನು, ನನಗಾಗಿ ನನ್ನ ಕುಟುಂಬದವರಿಗಾಗಿ ನಾನು ಪ್ರಾರ್ಥನೆ ಕೇಳ್ತಾ ಇರೋದಲ್ಲ, ಪ್ರಾರ್ಥನೆ ಸಲ್ಲಿಸ್ತಾ ಇರೋದಲ್ಲ. ನನ್ನ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದ್ತಿರುವ ಸರ್ವ ವಿದ್ಯಾರ್ಥಿಗಳಿಗೆ, ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿದಾಗೆ ಸರ್ವ ವಿದ್ಯಾರ್ಥಿಗಳಿಗೆ, ಅವರ ಹೆತ್ತವರ ಪೋಷಕರಿಗೆ, ಅವರ ಸಂಬಂಧಿಕರಿಗೆ, ಈ ಶಿಕ್ಷಣ ನೀಡಲಿಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತ ಎಲ್ಲ ಶಿಕ್ಷಕೇತರ ಬಂಧುಗಳಿಗೆ
ಈ ಶಿಕ್ಷಣವನ್ನು ಉಪದೇಶಿಸಿರುವಂಥ ಗುರುಗಳ ಸ್ಥಾನದಲ್ಲಿರುವಂಥ ಡಾಕ್ಟರ್ ಸುಬ್ರಾಯಪ್ಪ ಹೇಳಿದರೆ ಅಂಥ ಗುರು ಕೇವಲ ಶಿಕ್ಷಕ ಅಲ್ಲ, ಆ ಗುರುವಿನ ಸ್ಥಾನದಲ್ಲಿ ಸೇವೆಯನ್ನು ನೀಡ್ತಿರುವಂಥ, ಕೆಲಸ ಮಾಡುವ ಸಂಬಳಕ್ಕೋಸ್ಕರ ಅದನ್ನು ಮೀರಿ ಮಾಡುವಂಥದ್ದು ಸೇವೆ, ಅಂಥ ಸೇವೆಯ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲ ಗುರು ಹಿರಿಯರಿಗೆ ಮತ್ತು ಇಲ್ಲಿರುವಂಥ ಎಲ್ಲ ಊರಿನ ಸಹೃದಯ ಬಂಧುಗಳಿಗೆ ಒಳ್ಳೆಯ ಸುಖ ಸಂತೋಷ ಆಯುರಾರೋಗ್ಯ ನೀಡು ಅಂತ ಹೇಳುವಂಥ ನಾನು ಪ್ರಾರ್ಥನೆ ಮಾಡ್ತೇನೆ. ಇದರ ಒಳಮರ್ಮ ಏನು ಗೊತ್ತಾ? ಅವರಿಗೆಲ್ಲ ಒಳ ಆರೋಗ್ಯ ಇದ್ದರೆ, ಸುಖ ಸಂತೋಷ ನೆಮ್ಮದಿ ಇದ್ದರೆ ಈ ಕುಲಪತಿಯ ಕುಟುಂಬ 8 ಗಂಟೆ ನಿದ್ದೆ ಮಾಡ್ತದೆ, ಈ ಕುಲಪತಿ ಆರಾಮದಲ್ಲಿರ್ತಾನೆ. ನಾನು ಮಾತ್ರ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾ ಹೋದರೆ ಅಲ್ಲಿ ಬೆಂಕಿ ಬಿದ್ದರೆ ಈ ಕುಲಪತಿ ಆರಾಮ ಇರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ಅರ್ಥ ಮಾಡಿಕೊಂಡವ ಈ 4 ವರ್ಷ ಅಲ್ಲ 40 ವರ್ಷ ಈ ಮಂಗಳ ಗಂಗೋತ್ರಿ ಕ್ಯಾಂಪಸ್ನಲ್ಲಿ ನಾನು ಬದುಕಿದವ, ಜೀವನ ನಡೆಸಿಕೊಂಡು ಬಂದವ, ಈ ಸತ್ಯವನ್ನು ಕಂಡುಕೊಂಡವ. ಇದರಿಂದಾಗಿ ಈ ಡಾಕ್ಟರ್ ಸುಬ್ರಾಯಪ್ಪಯ್ಯವರ ಅಂಥ ವಿದ್ಯಾರ್ಥಿಗಳೇ ನನ್ನ ಸಂಪತ್ತು. ನನ್ನಲ್ಲಿ ಇವತ್ತಿಗೂ ಕೂಡ ನನ್ನ ಸ್ವಂತ ಕಾರಿಲ್ಲ, ನನ್ನ ಮೊಮ್ಮಗಳಿಗೆ ಸೈಕಲ್ ಇದೆ, ಬೈಸಿಕಲ್ ಇದೆ, ನನಗೆ ಅದೂ ಇಲ್ಲ. ನನ್ನಲ್ಲಿ ಎಸ್ಟೇಟ್ ಇಲ್ಲ, ಸೈಟ್ ಇಲ್ಲ, ಏನಿಲ್ಲ. ಒಂದು ಸೈಟ್ ಇಲ್ಲಿ ಹಸೆಗೋಳಿಯಲ್ಲಿ ಇತ್ತು. ನನ್ನ ಹೆಂಡತಿ ನೋಡಿಲ್ಲ, ಯಾರು ಸತ್ತವ್ರನ್ನ ಹಾಕಲಿಕ್ಕೆ ಆಗ್ಬೋದಲ್ಲಿ, ಯಾಕೆ ತಗೊಂಡಿದ್ದೀರಿ ಅಂತ. ಆ ಸೈಟ್ ತಗೊಳ್ಳೋ ನಾನು ಕೇಳಲಿಲ್ಲ. ಸ್ನೇಹಿತನ ಮೇಲೆ ಇರುವಂಥ ಅತಿವಾದ ಒಂದು ಸ್ನೇಹತ್ವದ ಮೂಲಕ ನಾನು ಒಪ್ಪಿದೆ, ನೀನು ತಗೊಳ್ಳೋರೆ ನಾನು ತಗೊಳ್ತೇನೆ ಅಂತ. ನನ್ನ ಗುರುಗಳು ಪ್ರೊಫೆಸರ್ MP ಸುಬ್ರಹ್ಮಣ್ಯನ್ ತಗೊಂಡಿದ್ದಾರೆ ಅಂತ ಹೇಳಿದರು. ಗುರುಗಳು ತಗೊಳ್ಬೇಕು ಅಂತ ಹೇಳಿದ್ರೆ ಆ ಜಾಗ ಒಳ್ಳೆದಿರಬೇಕು. ಹಾಗಾಗಿ ಅದನ್ನು ಯಾರಿಗೆ ಮಾರಬೇಕು ಅಂತ ಆಯಿತು. ಮಾರಲಿಕ್ಕೆ ಹೇಳಿದ್ರೆ ಒಳ್ಳೆ ರೇಟೆಲ್ಲ ಬರೋದಿಲ್ಲ. ಅದನ್ನು ಮಾರಿದ್ದು ಯಾರಿಗೆ ಗೊತ್ತಾ? ದೇಶ ಕಾಯುವ ಸೈನಿಕನಿಗೆ ಮಾರಿದ್ದೇನೆ ನಾನು. ಕೇವಲ ಶಹೀದ್ ಸ್ಥಳ ಹುತಾತ್ಮರ ಚೌಕ ನಿರ್ಮಾಣ ಮಾಡಿದ್ದಲ್ಲ, ಕೇವಲ ಭಾಷಣ ಮಾಡಿದ್ದಲ್ಲ, ನನ್ನ ಕೃತಿಯಲ್ಲಿ ಕೂಡ ಅದನ್ನೇ ಮಾಡಿದ್ದು. ನೀವು ಕೇಳಬಹುದು, 10 ಸೆನ್ಸ್ ಜಾಗ ಎಷ್ಟಕ್ಕೆ ಮಾರಿರಬಹುದು ನೀವು? ನನ್ನ ಡ್ರೈವರ್ ಲವರಿಗೆ ಗೊತ್ತಿದೆ, ಲವರ ಮಧ್ಯವರ್ತಿಯ ಮೂಲಕ ಅದು ಆಯಿತು. ಸೊ ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ ನೀನು ಕೊಟ್ಟದ್ದು ಸಾಕು ಅಂತ. ಯಾಕೆಂದರೆ ನಾನು ಮಾಡಿದಂಥ ಅಪಾತ್ರ ದಾನ ಅಲ್ಲ, ನನ್ನ ಜಾಗ ನಾನು ತೆಕ್ಕೊಂಡದ್ದು ಕೂಡ ಅದು ಒಳ್ಳೆಯದಾಗಿದೆ ಅಂತಾದರೆ ನನ್ನ ದೇಶ ಕಾಯುವ ಸೈನಿಕನಿಗೆ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ, ನಿಮಗೆ ಒಳ್ಳೆಯದಾಗ್ತದೆ. ಇಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ತಾ ಹೋಗಬೇಕಾಗತ್ತೆ. ಅನೇಕರು ನನ್ನ ಹತ್ರ ಜಗಳ ಮಾಡಲಿಕ್ಕೆ ಬರ್ತಾರೆ. ಜಗಳ ಅಂತ ಹೇಳಿದ್ರೆ ಅವ್ರದ್ದು ಜಗಳ ಹೇಳಿಕೊಳ್ಳಿಕ್ಕೆ ಬರೋದು, ಅದು ಜಗಳವೇ ನನ್ನ ಹತ್ರ. ಹಾಗಾದರೆ ನನ್ನ ಮನಃಶಾಂತಿ ಹಾಳಾಗೋದಿಲ್ಲ. ಅವ್ರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಮನಃಶಾಂತಿಯನ್ನು ನೀಡಬೇಕಾಗಿದೆ. ಅದು ಕುಲಪತಿಯ ಧರ್ಮ, ಕಾವಂದರ ಕೆಲಸ. ಅದನ್ನು ನಾನು ಅದು ಮಾಡಬೇಕಾದ್ರೆ ತಾಳ್ಮೆ ಸಹನೆಯಿಂದ ನಿಮ್ಮ ಸಮಸ್ಯೆ ಏನು, ನಿಮ್ಮ ನೋವು ಏನು, ನಲಿವಿರುವುದಿಲ್ಲ, ನೋವು ಏನು. ಒಂದು ಕತೆ ಗೊತ್ತಿದೆ ನಿಮಗೆ. ಅಂಗಿ ಗುಡ್ಡಿ ಬಿದ್ದೋಯ್ತಂತೆ. ಏನು ಮಾಡೋದು? ನಾವೆಲ್ಲ ಸೇಫ್ಟಿ ಪಿನ್ ಹಾಕ್ತೇವೆ ಎಲ್ಲ. ಇದು ಅದಲ್ಲ, ಅದನ್ನು ಹೊಲಿಬೇಕು ಅಂತ ಆಯಿತು. ಬಟನ್ ಸಿಕ್ಕಿತ್ತು, ಅದನ್ನು ಸೂಜಿ ಎಲ್ಲ ಕಳೆದೋಯ್ತು ಕತ್ಲೆಯಲ್ಲಿ. ಆಗ ಆ ಹುಡುಕುದು ಎಲ್ಲಿ ಗೊತ್ತಾ? ಲೈಟ್ ಕಂಬದ ಕೆಳಗಡೆ ಹುಡುಕ್ತಾನೆ, ಸೂಜಿ ಎಲ್ಲಿ ಉಂಟು. ಈ ಸೂಜಿ ಎಲ್ಲಿ ಬಿದ್ದೋಯ್ತಪ್ಪ ಅಂದರೆ, ಅಲ್ಲಿ ಕತ್ಲೆಯಲ್ಲಿ. ಮತ್ತು ಇಲ್ಲಿ ಯಾಕೆ ಹುಡುಕ್ತಾ ಇದ್ದೀನಿ ಅಂತ ಹೇಳಿದರೆ, ಅಲ್ಲಿ ಬೆಳಕಿಲ್ಲ, ಇಲ್ಲಿ ಬೆಳಕಿದೆ ಅಂತ ಹುಡುಕ್ತಾ ಇದ್ದಾನೆ. ಇವತ್ತು ವಿದ್ಯಾರ್ಥಿಗಳು, ನಮ್ಮ ಯುವಕರು ಮಾಡ್ತಾ ಇರುವಂಥದ್ದು ಈ ತಪ್ಪು ಮಾಡ್ತಾ ಇದ್ದಾರೆ. ವಿಮಾನದಲ್ಲಿ ಹಾರಲಿಕ್ಕೆ ಕಲ್ತಿದ್ದೇವೆ, ರೈಟ್ ಬ್ರದರ್ಸ್ ಹೇಳಿದರು. ಆಕಾಶದಲ್ಲಿ ಹಾರಲಿಕ್ಕೆ ಕಲ್ತಿದ್ದೇವೆ. ನಾವು ನಿಂತ ಜಾಗದಲ್ಲಿ ಗಟ್ಟಿಯಾಗಿ ನಿಲ್ಲಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಅದಕ್ಕೆ ಕಾಲೆಳಿತಾ ಇದ್ದಾರೆ. ಇವತ್ತು ಕಾಲೆಳೆಯುವವರು ಅನೇಕ. ಈ 4 ವರ್ಷಗಳ ಕಾಲ ನನ್ನ ಕಾಲೆಳಿಲಿಕ್ಕೆ ತುಂಬ ಜನ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಅವರನ್ನೆಲ್ಲ ಸೋಲಿಸಿದೆ ನಾನು ಅಂತ ಹೇಳೋದಿಲ್ಲ. ಅಲ್ಲಿ ಕೂಡ ಭಗವಂತನ ಅನುಗ್ರಹ ಇತ್ತು, ನಿಮ್ಮ ಒಂದು ವೆಲ್ ವಿಶಸ್ ಇತ್ತು ನಮಗೆ. ಅದರಿಂದಾಗಿ ಇವತ್ತು ಗಟ್ಟಿಯಾಗಿ ನಿಂತಿದ್ದೇನೆ, ಮುಂದೆಗೂ ಗಟ್ಟಿಯಾಗಿ ನಿಂತಿದ್ದೇನೆ, ಮುಂದೆಗೂ ನಾನು ಜೋರಾಗಿ ಬೊಬ್ಬೆ ಹೊಡಿತೇನೆ. ನೀವು ಕೇಳಿಸಿಕೊಳ್ತೀರಿ, ಈ ಅವತಾರ ಅಲ್ಲ, ಬೇರೆ ಅವತಾರದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಆ ಅವತಾರ ಏನಿರ್ಬೋದು ಅಂತ ಹೇಳಿದ್ರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸುವಂಥ ಕೆಲಸದಲ್ಲಿ ತೊಡಗಿಸಿಕೊಳ್ತೇನೆ. ಬೆಂಗಳೂರು ಇರ್ಬೋದು, ಮಂಗಳೂರಿಗೆ ಬರ್ತಾ ಇರ್ತೇನೆ. ಇಂಥ ಒಂದು ವಸತಿ ಗೃಹಕ್ಕೆ ಬರುವಾಗ ನಮಗೆ ಖುಷಿಯಾಗೋದು ಅಂತ ಹೇಳಿದ್ರೆ, ನಾನು 3 ಹೊತ್ತು ಊಟ ಮಾಡಿದವಲ್ಲ, ಕೆಲವೊಮ್ಮೆ 2 ಹೊತ್ತು ಊಟ ಮಾಡಲಿಕ್ಕೆ ಇರಲಿಲ್ಲ. ನನ್ನ ಹಳ್ಳಿಯ ಜೀವನ, ಕನ್ನಡ ಮಾಧ್ಯಮ, ಬಡತನ ಎಲ್ಲಿಯೂ ಶಾಪ ಆಗಲಿಲ್ಲ, ವರವಾಗಿತ್ತು. ಇವತ್ತು ಯಾವುದಾದ್ರು ಮಗು ಬಂದು ನಾನು ಮಿಡ್ ಡೇ ಮೀಲ್ ಸ್ಕೀಮ್ ಮಾಡುವ ಹಿಂದಿನ ಗುಟ್ಟು ಕೂಡ ಅದೇ ರೀತಿ. ಯಾವುದೋ ಮಗು ಬಂದು ನನ್ನ ಸಮಸ್ಯೆ ಹೇಳುವಾಗ ನಾನು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ, ವೆಲ್ ಕನೆಕ್ಟ್ ಆಗುತ್ತೆ, ಈಸಿ ಕನೆಕ್ಟ್ ಆಗ್ತದೆ, ಇಮೋಷನಲ್ಲಿ ಕನೆಕ್ಟ್ ಆಗ್ತದೆ, ಸಮಸ್ಯೆಯಲ್ಲಿ ಕನೆಕ್ಟ್ ಆಗ್ತದೆ. ಆ ಮಗುವಿಗೆ
ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಯನ್ನು ವೈಭವೀಕರಿಸುವುದಿಲ್ಲ, ಪರಿಹಾರೋಪಾದಿಯಲ್ಲಿ ಚಿಂತನೆ ಮಾಡಿ ಸೂಕ್ತವಾದ ಪರಿಹಾರ ನೀಡಲಿಕ್ಕೆ ನಾನು ಶಕ್ತನಾಗ್ತೇನೆ. ಕ್ಲಪ್ತ ಸಮಯದಲ್ಲಿ ನಾನು ಎದ್ದು ನಿಲ್ತೇನೆ, ಯಾಕೆಂದರೆ ಮಗುವಿಗೆ ಆತ್ಮಸ್ಥೈರ್ಯವನ್ನು ನೀಡ್ತಾ ಇದ್ದೇನೆ. ಆ ಆತ್ಮಸ್ಥೈರ್ಯ ಇದ್ದರೆ ಆ ಮಗುವಿನ ಆತ್ಮಸ್ಥೈರ್ಯವನ್ನು ವೃದ್ಧಿಸುವ ಕೈಂಕರ್ಯವನ್ನು ತೊಡಗಿಸ್ತೇನೆ ಅಂತ ಹೇಳಿದರೆ ಖಂಡಿತ ನನ್ನ ಕಹಿ ಅನುಭವ ಆ ಮಗುವಿಗೆ ಸಿಹಿ ಅನುಭವ ಆಗಬೇಕು. ಆದ ಕಾರಣ ನಾಲೆಜ್ ಶುಡ್ ನಾಟ್ ಬಿ ಹೋರ್ಡೆಡ್. ನಾಲೆಜ್ ಹೋರ್ಡಿಂಗ್ ಆಗಬಾರ್ದು, ನಾಲೆಜ್ ಶೇರಿಂಗ್ ಆಗಬೇಕು. ಆಗ ಮಾತ್ರ ನಾವು ಒಂದು ಜ್ಞಾನಾರ್ಜನೆ ಮಾಡುವ ಮಗುವಿಗೆ ಜ್ಞಾನ ದಾನ ಮಾಡಿದಾಗ ಆಗುತ್ತೆ. ನಾವು ಯಾವಾಗಲೂ ಯಾರು ನಿಶಕ್ತನಾಗಿದ್ದಾನೆ ಶಕ್ತಿ ತುಂಬಬೇಕು. ಸೊ ಅಲ್ಲಿರುವಾಗ ಏನು ಅಂತ ಹೇಳಿದ್ರೆ ಅಷ್ಟೇ ಅರ್ಥ, ನಾನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಏನೂ ಮಾಡಿಲ್ಲ, ನನ್ನ ಅವಧಿಯಲ್ಲಿ ಕೆಲವೊಂದು ನಡೆದು ಹೋಯಿತು. ಸಿದ್ಧಲಿಂಗ ಸ್ವಾಮಿ ಇಲ್ಲಿದ್ದಾರೆ, ಅವರು ನನಗೆ ಕೊನೆವರೆಗೆ ಸಮಸ್ಯೆ ಹೇಳಿಲ್ಲ. ಮೊನ್ನೆ ಬಹಳ ಒಂದು ಮುಜುಗರದಲ್ಲಿ ಒಂದು ಸಮಸ್ಯೆ ಹೇಳಿದರು, 2 ದಿವಸದಲ್ಲಿ ಆ ಸಮಸ್ಯೆ ಪರಿಹಾರ ಆಗಿದೆ. ಪುನೊಮ್ಮೆ ಕಡತದಲ್ಲಿ ಬರೀತೇನೆ, ಯಾಕೆಂತೇಳಿದ್ರೆ ಸಿದ್ಧಲಿಂಗ ಸ್ವಾಮಿಯನ್ನು ನಾನು ಸಾಯುವವರೆಗೆ ನೆನಪಿಟ್ಟುಕೊಳ್ತೇನೆ. ಯಾಕೆಂದರೆ ಸಿದ್ದೇಶನನ್ನು ಅರ್ಥ ಮಾಡಿಕೊಳ್ಳೋದು, ಅವರ ಪೂರ್ಣ ಹೆಸರು ಗೊತ್ತಿರಲಿಲ್ಲ ನನಗೆ. ಯಾಕೆಂತೇಳಿದ್ರೆ ಸಮಸ್ಯೆ ನನ್ನ ಬಳಿಗೆ ಬಂದರೆ ಪರಿಹಾರ ನನ್ನಲ್ಲಿದೆ, ಪರಿಹಾರ ಇಲ್ಲ ಅಂತಾರೆ ಸಮಸ್ಯೆ ಅಲ್ಲ, ಅದು ಬದುಕಿನ ಅವಿಭಾಜ್ಯ ಅಂಗ. ನಾವು ನಗುತ್ತಾ ಬದುಕಲಿಕ್ಕೆ ಕಲಿಬೇಕು. ಡಾಕ್ಟರ್ ಸುಬ್ರಾಯಪ್ಪ ಅವರು ಹೇಳಿದಾಗೆ ಕಷ್ಟ ಎಲ್ಲರಿಗಿರ್ತದೆ, ತೊಂದರೆ ಇರ್ತದೆ. ನಮ್ಮ ಗೋವಿಂದರಾಜ್ಗೆ ತೊಂದರೆ ಇಲ್ಲ, ಅವರಿಗೆ ಮಾತ್ರ ತೊಂದರೆ ಇರೋದಲ್ಲ, ಎಲ್ಲರಿಗಿದೆ. ಆದರೆ ನನಗೆ ತೊಂದರೆ ಇಲ್ಲಿವರೆಗೆ ಸೃಷ್ಟಿ ಮಾಡಲಿಲ್ಲ, ಅವರು ಮಾಡುವುದಿಲ್ಲ. ಪರಿಹಾರ ಕಂಡುಕೊಳ್ಳುವಂಥದ್ದು. ನಿಮಗೆ ಸಮಸ್ಯೆ ಇಲ್ಲೋ, ಕೇವಲ 5 ನಿಮಿಷದಲ್ಲಿ ಕುಲಪತಿಯನ್ನು ನಡುಗಿಸಬಹುದು, ಅಷ್ಟು ಸಮಸ್ಯೆ ನೀವು ಕ್ರಿಯೇಟ್ ಮಾಡಬಹುದು. ಆ ಭಗವಂತ ಅದನ್ನು ಪರಿಹಾರ ಮಾಡುವಂಥ ಶಕ್ತಿ, ಸಾಮರ್ಥ್ಯ, ಇಚ್ಛಾಶಕ್ತಿ, ಚಾಕಚಕ್ಯತೆ, ಅಭ್ಯಾಸ ಮತ್ತು ನೈತಿಕ ಮೌಲ್ಯಗಳನ್ನು ನನಗೆ ಕೊಟ್ಟಿದ್ದಾನೆ. ಆದ ಕಾರಣ ಸಮಸ್ಯೆಯನ್ನು ಎದುರಿಸಲಿಕ್ಕೆ ನಾನು ಮುನ್ನೋಗ್ತೇನೆ. ಒಂದು ಸ್ಟ್ರೈಕ್ ಆಗ್ತೈತೆ ಇಲ್ಲಿ ವಿದ್ಯಾರ್ಥಿಗಳು. ಮಾಧ್ಯಮದವ್ರು ಕೇಳಿದ್ರು, ಈ ಕುಲಪತಿಯ ಧೈರ್ಯ ಆಗ್ಬೋದು, ಸುಮ್ಮನೆ ನುಗ್ಗಿದೆ ಅಲ್ವಾ ಅಂತ. ಇದು ನನ್ನ ನೆಲ, ಇದು ನನ್ನ ಗಾಳಿಯಲ್ಲಿರುವಂಥದ್ದು. ನಾನೇ 40 ವರ್ಷ ಬದುಕಿದ್ದು. ಇದು ಯಾರು? ನನ್ನ ವಿದ್ಯಾರ್ಥಿಗಳು, ನನ್ನ ಸೋದರ ಸೋದರಿಯರು. ನನಗೇನು ಮಾಡ್ತಾರೆ? ಏನು ಮಾಡಲಿಕ್ಕಾಗಲ್ಲ. ಅವ್ರು ಏನು ಮಾಡಬೇಕು? ನಾನು ಹಿರಿಯವನಾಗಿ ನಾನು ಮಾಡಬೇಕಾದ್ದೇ ಮಾಡಬೇಕು ಅಂತ. ಇದು ನಮಗೆ ಇನ್ನೊಬ್ಬರ ಮೇಲೆ ಇರುವಂಥ ನಂಬಿಕೆ ದ್ರೋಹ ಯಾರು ಮಾಡೋದಿಲ್ಲ. ದೇವರು ಕೂಡ ನಮಗೆ ಅನುಗ್ರಹ ಮಾಡ್ತಾರೆ, ಶಕ್ತಿ ಮಾಡ್ತಾರೆ. ಕಣ್ಣಿಗೆ ಕಾಣುವ ದೇವರು ಯಾರು ಅಂತಂದರೆ ವಿದ್ಯಾರ್ಥಿಗಳು. ಅವ್ರಿಗೇನಾದ್ರು ಕಿಂಚಿತ್ತು ತೊಂದರೆ ಆದರೂ ಕೂಡ ನಾವು ಸಹಾಯ ಹಸ್ತ ಚಾಚಬೇಕು. ಅದು ಕೂಡ ಒಳ್ಳೆಯ ಮನಸ್ಸಿಂದ ಚಾಚಬೇಕು. ಒಳ್ಳೆಯದಾಗತ್ತೆ, ಅವ್ರಿಗೆ ಒಳ್ಳೆಯದಾಗಿದ್ರೆ ನನಗೆ ಒಳ್ಳೆಯದಾಗುತ್ತೆ, ನಮಗೆಲ್ಲ ಒಳ್ಳೆಯದಾದರೆ ವಿಶ್ವವಿದ್ಯಾಲಯ ಒಳ್ಳೆಯದಾಗ್ತದೆ. ವಿಶ್ವವಿದ್ಯಾಲಯ ಒಳ್ಳೆಯದಾದರೆ ಈ ಊರಿನ 10 ಸಮಸ್ತಕ್ಕೆ, ಈ ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ, ತಿರುಗ ದೇಶಕ್ಕೆ ಒಳ್ಳೆಯದಾಗ್ತದೆ. ಇದು ರಾಷ್ಟ್ರ ಕಟ್ಟುವ ಕೈಂಕರ್ಯ ಅಂತ ಹೇಳ್ತೇನೆ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಬಿ ಗುಡ್ ಆ್ಯಂಡ್ ಡೂ ಗುಡ್ ಎನಿವೇ ಅಂತ ನಾನು ಹೇಳ್ತಾ ಇದ್ದೇನೆ. ಕೆಲವ್ರು ಹೇಳಿದರು, ನಾನು ಒಳ್ಳೇದು ಮಾಡಿದರೆ ಅವ ನಿಮಗೆ ಇದು ಮಾಡ್ತಾನೆ. ನಾನು ಇವತ್ತು ಯಾರು ಹೇಳ್ತೇನೆ, ನಾನು 11 ಕೆಲಸ ಮಾಡಲಿಕ್ಕೆ ಬಂದೆ, 10 ಕೆಲಸ ನಿಮಗೆ ಮಾಡಿದೆ, ಉಪಕಾರಿ ಆದೆ ನಾನು ನಿಮಗೆ. 11ನೇ ಕೆಲಸ ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ. ಆಗ ನಾನು ನಿಮಗೆ ಈ ಹಿಂದೆ ಮಾಡಿದ 10 ಕೆಲಸವನ್ನು ನೀವು ಸಂಪೂರ್ಣವಾಗಿ ಮರೆತು 11ನೇ ಕೆಲಸ ಮಾಡಲಿಲ್ಲ ಅಂಥೇಳಿ ನನ್ನ ಬಗ್ಗೆ ನೀವು ಲೇವಡಿ ಮಾಡೋದು ಮಾತ್ರ ಅಲ್ಲ, ಬಾಯಿಗೆ ಬಂದಾಗೆ ಮಾತಾಡ್ತೀರಿ. ನನಗೇನು ಸಂಬಂಧ ಇಲ್ಲ. ಓ ಯೇಸುವೆ, ಜನರು ತಿಳಿದ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ದಯಮಾಡಿ ಕ್ಷಮಿಸು ಅಂತ ಹೇಳ್ತಾ ಇದ್ದೇನೆ. ಅದು ನಾನು ಮಾಡೋದು. ಆಗ ನನಗೆ ಸಿಗುವಂಥ ಸಂತೃಪ್ತಿ ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ಆದ ಕಾರಣ ನಾವು ಎಲ್ಲ ಸಮಯದಲ್ಲಿ ಎಲ್ಲರನ್ನೂ ತಿದ್ದಿ ತೀಡಿ ಸುಂದರರನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ನನ್ನನ್ನು ನಾನು ತಿದ್ದಿಕೊಳ್ಳಬೇಕಾಗುತ್ತೆ. ಅದು ನನ್ನ ಧರ್ಮ. ಅದನ್ನೇ ಈ 4 ವರ್ಷ ನಾನು ಮಾಡಿಕೊಂಡು ಹೋಗಿದ್ದೇನೆ. ಮುಂದೆ ನಿಮ್ಮ ಜೀವನ ಒಳ್ಳೆಯದಾಗಲಿ. ಡಾಕ್ಟರ್ ಸುಬ್ರಾಯ ಪೈ ಅಂತವರ ಶಿಷ್ಯರನ್ನು ಸಂಪಾದಿಸದೆ ನನ್ನ ಪೂರ್ವಜನ್ಮದ ಸೌಭಾಗ್ಯ. ಇಂಥವರು ಅನೇಕರಿದ್ದಾರೆ, ದೇಶ ವಿದೇಶದಲ್ಲಿದ್ದಾರೆ. ಇದು ಭಾಷಣ ಕೇಳಿದಲ್ಲ, ಯಾಕಂದರೆ ಈ ಸುಬ್ರಾಯ ಪೈ ವಿದ್ಯಾರ್ಥಿ ಆಗಿ ಬಂದಿರುವಾಗ ಹೇಗಿದ್ದಾರೆ ಅಂತ ನನಗೆ ಗೊತ್ತಿದೆ. ನಾನು ಅವರಿಗೆ ಹೇಳಿದ್ದು, ಅವರು ಪ್ರಶ್ನೆ ಕೇಳ್ತಾ ಇದ್ರು ನನ್ನ ತರಗತಿಯಲ್ಲಿ. ಅವರಿಗೆ ಅವರ ಸ್ನೇಹಿತರು ಲೇವಡಿ ಮಾಡ್ತಾಯಿದ್ರು, ಏನು ನೀವು ಪ್ರಶ್ನೆ ಕೇಳಲಿಕ್ಕೆ ಬರ್ತಾ ಇಲ್ಲ, ಆದರೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಎದ್ದು ನಿಲ್ತಿ, ಆಮೇಲೆ ಸುಮ್ಮನೆ ಕೂತ್ಕೊಳ್ತಿ, ಹಾಗೆ ಹೀಗೆ. ಅದನ್ನು ನಾನು ಗಮನಿಸಿದೆ. ಈ ವಿದ್ಯಾರ್ಥಿ ಕೇಳಿದೆ, ಓನ್ಲಿ ವೆನ್ ಯು ಆಸ್ಕ್ ಕ್ವಶನ್ ಟು ಮೀ ಯು ಕ್ಯಾನ್ ಫೈಂಡ್ ರಿಯಲ್ ಟೀಚರ್ ಇನ್ ಮೀ. ಕೇಳಿ ಪ್ರಶ್ನೆ. ಈ ಎದೆಗಾರಿಕೆ ಇವತ್ತು ಎಷ್ಟು ಶಿಕ್ಷಕರಿಗಿದೆ? ಗುರುಗಳಿಗೆ ಬರುತ್ತೆ, ಶಿಕ್ಷಕರಿಗೆ ಬರೋದಿಲ್ಲ. ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಬಾರ್ದು ಅಂತ ಹೇಳೋದು. ಅಯ್ಯೋ, ಇವತ್ತೊಂದು ಪುಣ್ಯ, ಯಾವ ವಿದ್ಯಾರ್ಥಿ ಪ್ರಶ್ನೆ ಕೇಳಲಿಲ್ಲ. ಅದರಲ್ಲಿ ನಾವು ಏನಾಗ್ತವೆ ಅಂತಂದರೆ, ವಿ ವಿಲ್ ಬಿಕಮ್ ಪೂರರ್ ಆ್ಯಂಡ್ ಪೂವರ್. ಪ್ರಶ್ನೆ ಕೇಳಬೇಕು. ಕೇಳಿದಾಗ ನಾನು ಎಚ್ಚರಗೊಳ್ತೇನೆ. ನನ್ನ ಒಳಗಿನೇ ಇರುವಂಥ ಗುರು ಹೊರಗಡೆ ಬರ್ತಾನೆ, ಅವ ಬ್ರಹ್ಮಾಂಡ ದರ್ಶನ ಮಾಡ್ತಾನೆ, ನಿಮಗೂ ಉಪಕಾರಿಯಾಗ್ತದೆ, ನಾನು ಬೆಳಿತೇನೆ. ಸುಬ್ರಾಯಪ್ಪ ಇವರು ಅಂಥ ಪ್ರಶ್ನೆ ಕೇಳ್ತಾ ಇದ್ರು. ನನಗೆ ಗೊತ್ತಿತ್ತು, ಒಂದಲ್ಲ ಒಂದು ದಿವಸ ಇವರು ಸಾಧಕರಾಗ್ತಾರೆ.
ಸೊ ಐ ವಾಸ್ ಇನ್ ಎ ಪೊಸಿಷನ್ ಟು ಅನ್ಲಾಕ್ ಆ್ಯಂಡ್ ಅನ್ಲೀಶ್ ದ ಪೊಟೆನ್ಷಿಯಲ್ ವಿದಿನ್ ಸುಬ್ರಾಯ ಪೈ. ಇಂಥ ಅನೇಕ ಸುಬ್ರಾಯ ಪೈಗಳನ್ನು ಸಂಪಾದಿಸಿದ್ದೇನೆ. ಅದೇ ನನ್ನ ಜೀವನದ ಆಸ್ತಿ. ನನ್ನಲ್ಲಿ ಕೋಟಿ ಇಲ್ಲ, ನಂದಿರುವಂಥದ್ದು ನೀಡ್ ಮಾತ್ರ, ನೋ ಗ್ರೀಡ್. ಅನೇಕ ಹೃದಯಗಳನ್ನು ಗೆದ್ದಿದ್ದೇನೆ. ಹಾಗಿರುವಾಗ ನನಗೆ ಇನ್ನೇನು ಬೇಕು ಸ್ವಾಮಿ? ಏನು ಬೇಡ. ನಾಳೆ ನಾನು ಬೆಳಿಗ್ಗೆ ಏಳಬೇಕು, 2ನೇ ತಾರೀಕು ಸಂಜೆ 5:30ವರೆಗೆ ಬದುಕಬೇಕು, 3ನೇ ತಾರೀಕು ನಾನು ಎಚ್ಚರ ಆಗದಿದ್ದು ನನಗೆ ತೊಂದರೆ ಇಲ್ಲ ಹೇಳುವಂಥ ಮನಸ್ಥಿತಿ ಇದೆ. ಆದ ಕಾರಣ ಇದು ನನ್ನ ಜೀವನ, ಇದು ನನ್ನ ಧೈರ್ಯ, ಇದನ್ನು ನಾನು ಬಯಸ್ತಾ ಇರುವಂಥದ್ದು. ನಿಮಗೆಲ್ಲ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದಿಸ್ತಾ ನಿಮ್ಮ ತುಂಬ ಹೃದಯದ ಅಭಿನಂದನೆಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಇದೀಗ ಮುಂದಕ್ಕೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಡಾಕ್ಟರ್ ಸುಬ್ರಯ್ಯ ಬಿ ಪೈ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಹಾಗೂ ಸನ್ಮಾನವನ್ನು ಸ್ವೀಕರಿಸುವ ನಮ್ಮ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾಯ ಹಾಗೂ ಅವರ ಶಿಷ್ಯರೇ ಆಗಿರುವ ಸುಬ್ರಯ್ಯ ಬಿ ಪೈ ಬೆಂಗಳೂರಿನಿಂದ ಅವರಿಗೋಸ್ಕರ ಬಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ಚೆಂದವಾಗಿ ಆಯೋಜನೆ ಮಾಡಿದಂಥ ನಮ್ಮ ಸ್ನೇಹಿತರಾದ ಡಾಕ್ಟರ್ ಗೋವಿಂದರಾಜು ಹಾಗೂ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿ ಸಮಾಪ್ತಿಗೊಳ್ಳುತ್ತೇವೆ. ಧನ್ಯವಾದಗಳು.